ಇಲ್ಲ, ಇದಕ್ಕೆ ಬಂದೆ. ಇಲ್ಲಿ ನೋಡಿದರೆ ಯಾರಿಲ್ಲ. ಬೇಗ ಜಾಯ್ನ್ ಆಗಿ ಸ್ವಲ್ಪ ಹೊತ್ತು 5-10 ಮಿನಿಟ್ಸ್ ಇರ್ತೇನೆ ಅಷ್ಟೇ. ಹಲೋ, ನಾನು ನಿನ್ನೆ ಲೈವಿಗೆ ಬಂದಿಲ್ಲ, ಮೊನ್ನೆ ಲೈವಿಗೆ ಬಂದಿದ್ದೆ. ಬಂದಿರುವಾಗ ಹೇಳಿದ್ದೆ 1 ಗಂಟೆಯಿಂದ 1:30 ಗಂಟೆ ಒಳಗೆ ಲೈವಿಗೆ ಬರ್ತೇನೆ ಅಂತ. ಬಟ್ ನನಗೆ ನೆನಪೇರಿಲ್ಲ ನಿನ್ನೆ, ಆಯಿತಾ. ಅದಕ್ಕೆ ಇವತ್ತು ನೆನಪಾಯಿತು, ಅಪ್ಪ ಬಂದೆ. ಹಾಯ್ ಪ್ರಶಾಂತ್ ಅವರೇ, ಜೀವಿತ ಬಿರುವ ಟಾಕ್ಸ್. ಊಟದ ಬ್ರೇಕಾ? ಹೌದಾ, ಊಟದ ಬ್ರೇಕ್. ಪ್ರಶಾಂತ್ ಸೋ ಕ್ಯೂ, ಥ್ಯಾಂಕ್ ಯು. ಯತೀಶ್ ಗೌಡ ಹಲೋ. ಊಟ ಆಗಬೇಕಷ್ಟೇ, ಇನ್ನಾಗಬೇಕಷ್ಟೇ. ಸಪೋರ್ಟ್ ಶೋರ್. ಎಲ್ಲ ಜಾಯ್ನ್ ಆಗ್ತಿದ್ದಾರೆ ಅಷ್ಟೇ. ಬೇಗ ಬೇಗ ಜಾಯ್ನ್ ಆಗಿ. ಕನ್ನಡದಲ್ಲೇ ಮಾತಾಡ್ತಿದ್ದೇನೆ. ಸ್ಮೈಲ್ ಕ್ವೀನ್. ನೆಲ್ಶು ಸೂರ್ಯಕುಮಾರ್, ಯತೀಶ್ ಗೌಡ ಫ್ರಮ್ ಪುತ್ತೂರು. ತುಳು ಪಾತೆರ್ಲಿ ತುಳು ಚಾನಲ್ ಜಾಯ್ನ್ ಆಗಿ ಎಲ್ಲ ಬರ್ಪುಜರ್ ಮಾರೆ. ಮತ್ತೆ ಮುಲ್ಪ ತುಳು ಪಾತೆರ್ಲಿಗೆ ಜೀತಾ ವನಸಾಂಡ್ ಆಗಲಿಲ್ಲ, ವನಸ್ ಆಗಬೇಕಷ್ಟೇ. ಹಾಯ್ ಕವಿತಾ ಸಿಸ್ಟರ್ ಚೊಲ್ಲರ್, ಯಾನ್ ಸೂಪರ್ ರೇಖಾ ಇರಿನ್ ಚೊಲ್ಲರ್, ಯತೀಶ್ ಗೌಡ. ಯಾನು ಬರ್ಪೆ ಅಶಿ ಆಹೆ. ಯಜಮಾನ್ರು ಏನು ವರ್ಕ್? ಯಜಮಾನ್ರು ಕೃಷಿ, ಅಗ್ರಿಕಲ್ಚರ್. ವನಸಾಂಡೆ ವನಸ್ ಆವಡಾತೆ, ನನ್ನ ಆವಡಾತೆ. ಹಾಯ್ ವಿಜಯ್ ಕವಿತಕ್ಕ ಹಲೋ. ಮನೀಶ್ ಭಂಡಾರಿ ಏನು ಚೊಲ್ಲರ್? ಅಂತೆ ಪೊರ್ತು ಮಾತ್ರ ಲೈವ್ ಹುಡುಕುನು. ಗುಡ್ ಆಫ್ಟರ್ನೂನ್ ಶಾಂತಿ ಲಾಲ್. ಜಾಸ್ತಿ ಹೊತ್ತು ಖಂಡಿತ ಇರಲಿಕ್ಕಾಗೋದಿಲ್ಲ ಲೈವಲ್ಲಿ. ಈಗ ಊಟದ ಸಮಯ, ಹಾಗಾಗಿ ಸ್ವಲ್ಪ ಹೊತ್ತು ಬಂದೆ. ಈಗ ಎಲ್ಲರಿಗೆ ಹಸಿವಾದರೆ ನಾನು ಸಹ ಹೋಗ್ತೇನೆ. ಕಹಾಸೆ ಹೂ? ಇವತ್ತು ರಜಿಯಾ, ಡ್ಯೂಟಿ ಇಲ್ವಾ? ಇಲ್ಲ, ಡ್ಯೂಟಿಯಲ್ಲೇ ಇದ್ದೇನೆ ನೋಡಿ, ಆಫೀಸಲ್ಲೇ ಇದ್ದೆ. ಆಯಿತು, ಹೋಯ್ತು ಮೊಬೈಲ್ ಹೋಯ್ತು. ಆಫೀಸಲ್ಲೇ ಇದ್ದೇನೆ. ವಾಟ್ ಸ್ಪೆಷಲ್ ಕಜಿಪು? ಸ್ಪೆಷಲ್ ಕಜಿಪು ಚಿಕನ್ ಒಲ್ತು ಪಾತಿರ್ನು ಯಾನ ಪುತ್ತೂರುಡ್ದು. ನೈಸ್ ಸ್ಮೈಲ್, ಥ್ಯಾಂಕ್ ಯು. ಬಾಲೆ ಒಲ್ಪ ಉಲ್ಲಾರ, ಬೇಲೆ ದಲ್ಪ ಉಲ್ಲಾರ. ಓಕೆ, ಬೇಲೆ ದಲ್ಪುಲ್ಲೆ. ಎಷ್ಟು ಕೋಟಿ ಇನ್ಕಮ್ ನಿಮ್ಮದು? ಕೋಟಿಗೆ ಹೋಗಿದ್ದಾರೆ. ನಾವಿನ್ನೂ ಕೂಡ 1000ದಲ್ಲಿದ್ದೇವೆ ಬಾಸ್. ಪ್ರತಿ ಲೋಕಿ ಹಾಯ್ ಸಿಸ್ ಎಂಚೊಲ್ಲರ್, ಯಾನ್ ಸೂಪರ್ ಇರೆಂಚೊಲ್ಲರ್. ಓಕೆ, ಕೋಟಿ ಅಲ್ಲ ಮಿಲಿಯನ್ ಅಲ್ವಾ ಅಕ್ಕ? ಎಂಥ ಜೀವಿತ ನೀವು ಕೂಡ. ಯೂಟ್ಯೂಬ್ನಿಂದ ಎಷ್ಟು ದುಡ್ಡು ಬಂತು ನಾನು ಹೇಳ್ತೇನೆ, ಅದು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹೇಳ್ತೇನೆ ಎಷ್ಟು ದುಡ್ಡು ಬಂತು ಅಂತ. ಆಲ್ರೆಡಿ ಹೇಳಿದ್ದೇನೆ, ಆ ವಿಡಿಯೋ ನೋಡಿ. ಹಲೋ ಮಲ್ಲನ ಗೌಡ ಕಣಮಾಡಿ ಹಲೋ. ಮೊನ್ನೆ ಸ್ಟ್ರಕ್ ಆಗಿತ್ತು, ಲಾಸ್ಟಿಗೆ ಎಲ್ಲ ಕಮೆಂಟ್ ಮಾಡ್ತಾನೆ ಇದ್ರು, ಇಂಥ ಕಂಟೆಂಟ್ ಎಲ್ಲ ಹೇಳಿದ್ದೀರಿ. ಖಂಡಿತ ಆ ಕಂಟೆಂಟ್ಗಳನ್ನು ತರ್ತೇನೆ. ಇವತ್ತೊಂದು ಸ್ಕಿನ್ ಕೇರ್ ಕಂಟೆಂಟ್ ಮಾಡ್ತೇನೆ ಅಂತ ಇದ್ದೇನೆ. ನೋಡುವ, ಟೈಮ್ ಸಿಕ್ಕಿದ್ರೆ ಮನೆಗೆ ಹೋಗಿ ಮಾಡಬೇಕು ಸ್ಕಿನ್ ಕೇರ್. ಹಾಯ್ ಭರತ್ ಬಿರ್ವಾಸ್, ಯಾನ್ ಸೂಪರ್ ಇರೆಂಚೊಲ್ಲರ್. ಅನಿತಾ ಹಲೋ. ಚೂರು ಜಾಸ್ತಿ ಆಯ್ಜಾ ಕೊಲಂಬೆದ ಬೇಲೆ ಇರ ಅರ್ಥ ಬುದ್ಧಿ ಬಂದ್ಬಿಡ ಮಾರೆ. ಹೂ ಆರ್ ಯು? ಐ ಆಮ್ ಕವಿತಾ. ಹೂ ಆರ್ ಯು ಕೇನರ್ ಮಾರೆ ಬರ್ತದ ಲೈವ್ ಜಾಯ್ನ್ ಆಗ್ತೇನೆ. ಹೂ ಆರ್ ಯುಗೆ ಒಂಜಲ್ಲ
ನರಬಾಣಿ ಅಂದು ಮಾರ್ರೆ ಹೂವಾರಿ ಕೇಳುದಿಲ್ಲ ಆಪುಜಿನ ಸ್ಕಿಪ್ ಮಾಡ್ಬೋದು అయిన బదులు ట్రాఫిక్ పాతేరు నాకుండా దాని ఫ్రీ అత్తు ಇತ್ತ ಬೇರೆ ಲೆಜ್ಜೆ ರೈಕ್ ಬತ್ತೆಲ್ಲ ಇವ್ರಪ್ಪ ನಮ್ಮಲ್ಲಿ ಪೊಂಜಿ ಎಡಿಟರ್ ಮಾತ್ರ ಅಲ್ಲೇ ಕಿಶನ್ ಅಂದು ಕಿಶನ್ ಒಮ್ಮೆ ನಿಮ್ಮ ಮುಖದರ್ಶನ ಮಾಡಿ ಹೋಗಿ ಬನ್ನಿ ಒಮ್ಮೆ ಮುಖದರ್ಶನ ಮಾಡಿ ಬನ್ನಿ ಈಚೆ ಬನ್ನಿ ಕಿಸನ್ ಬಾ ಬಾ ನೈಸ್ ವಾಯ್ಸ್ ಥ್ಯಾಂಕ್ ಯು ನೋಡಿ ನಮ್ಮ ಕಿಶನ್ ಇದ್ದಾನೆ ಎಡಿಟರ್ ಕಿಶನ್ ನನ್ನ ಎಡಿಟರ್ ಅಲ್ಲ ಚಾನಲ್ ಎಡಿಟರ್ ಕಿಶನ್ಗೆ ಹುಡುಗಿ ಹುಡುಕ್ತಿದ್ದಾರೆ ಒಂದು ಎಂತ ಗೊತ್ತಾ ಕಿಶನ್ಗೆ ಹುಡುಗಿ ಹುಡುಕ್ತಿದ್ದಾರೆ ಗೌಡಸ್ ಹುಡುಗಿದ್ರೆ ಬೇಕಂತೆ ಕಿಶನ್ ಮೊನ್ನೆಯಿಂದ ನನ್ನ ಹತ್ರ ಹೇಳ್ತಿದ್ದಾರೆ ಅಕ್ಕ ನನಗೊಂದು ಹುಡುಗಿ ಕೊಡಿ ಅಕ್ಕ ಅಂತ ಕಿಶನ್ ಆಕ್ಚುಲಿ ನಂಗೆ 1 ವರ್ಷಕ್ಕೆ ದೊಡ್ಡವಲ್ಲ ಕಿಶನ್ ಅಲ್ಲ 1 ವರ್ಷಕ್ಕೆ ದೊಡ್ಡವ ಆದ್ರೂ ಅಕ್ಕ ಅಂತ ಕರೆಯುದು ನನ್ನನ್ನು ಒಂದು ಸಾಂಗ್ ಹೇಳಿ ಎಂತ ಜೀವಿತ ನನ್ನ ಸಾಂಗ್ ಹೇಳಿ ಇದ್ದವ್ರು ಸಹ ಹೋಗ್ಬೋದು ಇಲ್ಲಿ 75 ಜನ ಜಾಯಿನ್ ಆಗಿದ್ದಾರೆ ಅವರೆಲ್ಲ ಹೋಗ್ಬೋದು ನನ್ನ ಸಾಂಗ್ ಕೇಳಿ ಎಸ್ ದೇರ್ ಹಾಯ್ ಅರ್ಜುನ್ ಜೀವಿತ ಸಿಸ್ನ ಊರಿಗೂ ಪೋಯರೆ ಉಂಡ ಪಿಲಾರ್ ಜಾತ್ರೆಗೆ ಏನಲ್ಲಿ ಎತ್ತಿಜೇರು ಜೀವಿತ ಪಿಲಾರ್ ಜಾತ್ರೆಗೂ ಕಿಶನ್ ಸೀಮ್ಸ್ ನ್ಯೂಟ್ರಿಷನ್ಸ್ ಯಾನಾನಿ ಪಂತೆ ಒಂಜಿ ಉಂಡು ಗೌಡ ಪೊಣ್ಣುಂಡು ಪಂದು ಅಂದ ಇತ್ತನೊಂಜಿ ಪಲ್ಲೆ ಮಾರೆ ಪರ್ದಿಂಚಿ ಪನದಲ್ಲೇರು ಯಾನು ಊರುಡ್ಲ ನಾಡ್ದಾನು ಊರು ನೆಂಕ ಅಲ್ಪ ಇಜ್ಜೇರಿ ಎಲ್ಲ ಶಾಂತ ಪ್ರವೀಣ್ ಮೂಲ್ಯ ಹಲೋ ನಿಮ್ಮ ಮಗಳನ್ನು ಕೊಡಿ ನಿಮ್ಗೇನು ಭಾಷೆ ಇಲ್ವಾ ಒಟ್ರಾಸಿ ಮಾತಾಡಬಾರ್ದು ಒಂದು ಮಗು ಇನ್ನೂ ಕೂಡ 1 ವರ್ಷದ್ದು ಒಂದೊಂದು ಇದ್ದಾವೆ ಯಾಕೆ ನಿನ್ನ ಮನೇಲಿ ಹೆಣ್ಮಕ್ಳಿಲ್ವಾ ಆಂಡೆ ವನಸಾಂಡದಾದೆ ಸ್ಪೆಷಲ್ ವನಸ್ ಆಂಡೆ ಇರ್ನಾಂಡೆ ಆತಿಜಿ ಸಾರಿ ನಾನು ಇತ್ತ ವಿಷಯ ಇಲ್ಲ ತಂಚ ಪಿಂಕ್ಯಕ್ಕ ಹಾಯ್ ವನಸ್ ನಿಮ್ಮ ಕಮೆಂಟ್ ನೋಡಿದ್ದೆ ದಿನೇಶ್ ಅವರೇ ನೀವು ಎಲ್ಲಿ ಅದು ಪಿಂಕ್ಯಕ್ಕ ಅಂತ ಗೊತ್ತಿಲ್ಲ ನನಗೆ ಹೌದು ಮನೇಲಿ ಕರೆಯೋದು ಹಾಗೇನೆ ಅಲ್ಲಯ್ಯ ಈ ಪೊಂಜೋಡ ಪಂತೆಯಾನ ಜಾತ್ರೆ ಗಮ್ಮತ್ ಇಜ್ಜಿ ಬಂದು ಮೂಲು ಬೇತೇನೆ ಮೇರ್ನ ಜಾತ್ರೆ ಗಮ್ಮತ್ ಇಜ್ಜಿನ ಬಂಡಾರು ಬಟ್ ಲೆಪ್ಪೋಯತ ಗಮ್ಮತ್ತಿಗೆ ಬರ್ಪುನ ಜಾತ್ರೆಗೆ ಈ ರಂಜಿದಾಳ್ತೆ ಆಯ ಮರಲಿ ಏರಿಯ ಸಾವು ಆಯ ಬಜ್ಜಿ ಮರಲಿ ಸಾರಿ ಕ್ಷಮಿಸಿದ್ದೇವೆ ಬ್ಲಾಕ್ ಮಲ್ಪುಲೆ ಅಂಚಿನಕ್ಲೆ ಬ್ಲಾಕ್ ಮಲ್ಪುಜಿ ದಾಯಗ ನಮ್ಮ ಬ್ಲಾಕ್ ಲಿಸ್ಟ್ ಅಕ್ಲೆಗೆ ಒಂದು ಲಿಸ್ಟ್ ಕೊಡ್ಪುನು ಪನ್ಪುನಕ್ಲೆ 1000 ರೂಪಾಯಿ ಅಕ್ಲೇನು ಪೂರ ಬ್ಲಾಕ್ ಮಲ್ಪುನು ಕುಲ್ಲು ಉಂಡಕ ಅಕ್ಲೆಗೆ ಒಂದು ಸಪ್ರೇಟ್ ಪ್ಲೇಸ್ ಕೊರ್ಲಕ್ಕ ಹಾಪುನು ಅವತ್ತು ಬ್ಲಾಕ್ ಮಲ್ಪಂದು ಅಕ್ಲೆಗೆ ಸರಿ ಇದೆಯೋಡ ಅಪ್ಪ ಗೊತ್ತಾಪುನು ಹಾಯ್ ದೇವರಾಜ್ ಮಗಲ್ ಮಲ್ಲ ಅಂಡಲ್ಲ ಇದು ಕೊರ್ಪುಜಿ ಯು ಆರ್ ಲುಕಿಂಗ್ ಸೋ ಗುಡ್ ಥ್ಯಾಂಕ್ ಯು ಹಾಯ್ ಸಿಸ್ಟರ್ ಹಲೋ ಹಾಯ್ ಅಕ್ಕ ದಿವ್ಯಾ ಹಲೋ ಪಿಂಕಿ ಅಕ್ಕ ಅಂಚ ಲೆಪ್ಪರೆಗೆ ಬಲ್ಲಿಯ ಲೆಪ್ಪೋಲಿಯಪ್ಪ ಏನ ಪುದರ್ ಅಂಚೆನೆ ಇಲ್ಲಲ್ಲಿ ಮಾತ್ರ ಲೆಪ್ಪುರ ಅಂಚೆನೆ ಏನ ಪುದರ್ ಒರಿಜಿನಲ್ ಪುದರ್ ಗೊತ್ತಾಯಿದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತದ್ದು ಕನ್ನಡದಲ್ಲಿ ಮಾತಾಡಿ ನಿಮಗೆ ಒಳ್ಳೆಯದು ಮಾಡಲಿಲ್ಲ ಆದರೆ ಉಗ್ರ ಹೋರಾಟ ಮಾಡ್ತೀನಿ ನಿಮಗೆ ಒಳ್ಳೆಯದು ಮಾತಾಡಲಿಲ್ಲ ಆದರೆ ಉಗ್ರ ಹೋರಾಟ ಮಾಡ್ತೀವಿ ಎಂತ ಉಗ್ರ ಹೋರಾಟ ಮಾಡ್ತೀರಿ ನೀವು ಕೆಟ್ಟದ್ದು ಮಾತಾಡಿ ಈಗ ಉಗ್ರ ಹೋರಾಟ ಮಾಡೋದಂತೆ ಉಗ್ರ ಹೋರಾಟ ಹತ್ತು ಬೊಕ್ಕ ಅಯ್ಯೋ ಜೀವಿತ ಎದುರಿತ್ತದ ಒಂಜಿ ಪಾರ್ದರಕ್ಕೆ ಪೆಟ್ಟೆ ಒಂದು ಮಾಡ್ತಾರೆ ವಣಸ ಅವಡತೆ ಇರ್ನಾಡೆ ವನಸ್ಸು ಎಂಕಲು 16 ಗಂಟೆಗೆ ನಂಗೆ ಹೋದು ಒಂದು ಚಾ ಬರೆದು ಬತ್ತ ಚಾತು ಕಾಫಿ ಬರೆದು ಬತ್ತ ಕಿಶನ್ ಕಾಫಿ ಬರ್ನೆ ಅನ್ನ ವಿಲ್ ಮಿಲ್ಕ್ ಬರಿಯೆ ಅಂಚಾದು ಬಡ ಒಂದು ಇಜ್ಜಿ ಏನಿಲ್ಲ ಲೇಟ್ ಅವು 5 ಗಂಟೆ ಅವು ಒನಸನಗ ಬೇಕಾದ ಅದೇ ಕರ್ಮ ಇಜ್ಜಿಂದಲ್ಲ ತುಂಬ ಥ್ಯಾಂಕ್ಸ್ ಪಿಂಕಿ ಅಕ್ಕ ಯು ಅಕ್ಕ ಹಲೋ ಶ್ರಾವ್ಯ ಹೇಗಿದ್ದೀರಿ ತುಂಬ ದಿನದ ಬಳಿಕ ಶ್ರಾವ್ಯ ಅವರ ಆಗಮನ ಅದೇ ಸ್ಪೆಷಲ್ ಅವೇ ಕೋರಿ ಮಲ್ತಿತ್ತನ ಕೋರಿ ಸಾರು ಬೊಕ್ಕ ಕಬಾಬ್ ಮಲ್ತಿತ್ತೇರಿಲ್ಲ ಅದು ಅವೇ ಟಿಫಿನ್ 21 ಇದೆ ಕಬಾಬ್ ಇಜ್ಜಿ ಕೋರಿ ಮಾತ್ರ ಕಜಿ
ದಾದೆ ಸ್ಪೆಷಲ್ ಸ್ಪೆಷಲ್ ಅವೇ ಚಿಕನ್ ಯಾನಿತ್ತು ಆಫೀಸ್ ಇರಲನ್ನ ಆಫೀಸ್ ಬೇಲೆ ಮನ್ಪುನ ಆಫೀಸ್ ಉಲ್ಲ ಆ ಜನ ಪೋಣ ಕಡಂದು ಬಾರಿ ಪಾತಿರದಿತ್ತಂದು ಇರ್ನ ಪಿರವು ಗೋಡಡಿಪ್ಪುನ ಪಕ್ಕಿ ಸೋಕುಂಡು ಅವೈಕ್ಕೆ ದೀಪಿನಿ ಲೈವ್ ಸೋಕು ಬರಡು ಬಂದು ಜೀವಿ ಸಮನ್ಯು ಹಲೋ ಹಾಯ್ ರವಿ ದಿನೇಶ್ ವಿಜೆ ಪಂಡ ದಾದೆ ಪಿಂಕಿ ಅಕ್ಕ ವಿಜೆ ಪಂಡ ವಿಡಿಯೋ ಜಾಕಿನ ಅನ್ಪೇರು ಪಂಡ ಒಂಜಿ ಎಂಚಿನ ಟಿವಿಡ್ ಪೂರ ಈ ಆ್ಯಂಕರಿಂಗ್ ಪೂರ ಮನ್ಪೇರ ತಕ್ಲೆ ವಿಜೆ ಅಂತ ಮನ್ಪೇರು ಅಂಚ ದುಂಬು ಪಂಡದ ಅವೇ ಆಯ್ತು ನೈಕ್ ವಿಜೆ ಎಂದೇ ಪಾಡ್ದೇನ ಅಂಚ ವಿಡಿಯೋ ಜಾಕಿನ ಮನ್ಪೇರು ಕರೆಕ್ಟ್ ಪನ್ನೊಂಡು ಪಂಡ ಜೀವಿತ ಅಲೆ ಜೀವಿತ ನೆಕ್ ಸರಿ ಆನ್ಸರ್ ಕೊರ್ಲಿ ಅಚ್ಚುಳ್ಳಾರ ಎಂಚೊಲ್ಲರಕ್ಕ ಯಾನ್ ಸೂಪರ್ ಇದೆಂಚೊಲ್ಲರ ಕುಡ್ಲ ಒಲ್ಪ ಅತ್ತ ಪುತ್ತೂರು ಒಲ್ಪ ಆಫೀಸ್ ಪುತ್ತೂರು ಕುಡ್ಲಡಿ ಅಂತ ವರ್ಕ್ ಮಾಡ್ತೋದಿತ್ತೆ ಇತ್ತೆ ಕುಡ್ಲ ಇಜ್ಜಿ ನಾನು ದೂರ ಆಪು ನಂಚ ಪುತ್ತೂರೇ ಏರಿಯಾವು ಎಂಕ ನನ್ನ ಜೀವಿತಡೆ ಕ್ಲಾಸ್ ತೊಂದ್ಬೇರು ಕುಡ್ಲಡೆ ಒಲ್ಪ ಕುಡ್ಲತ್ ಪುತ್ತೂರು ವಿಜೆ ಪಂಡ ವಿಜಯ ಚಾಕಿ ಎಸ್ DM RPM ಹಲೋ ಕಿಂಗ್ FF ವಾಟ್ ಇಸ್ ಯುವರ್ ಮರ್ಲೆ ಆಯ್ತು ಸಾವ್ದಾಯ್ತು ಅಂಚಿನ ಹಾಕ್ಲಿಕ್ಕೆ ಕಡೆ ಪಂಡ ಆಯ್ತಾ ಬ್ಲಾಕ್ ಲಿಸ್ಟೆಡ್ ಹಾಕ್ಲಿಕ್ಕೆಲ್ಲ ಪ್ಲೇಸ್ ಇಚ್ಚಿ ರಿಮೂವ್ ಅಂತ ಹುಡ್ಕ ಸಣ್ಣ ಇಟ್ಟು ಪಾಡಾಯ್ತು ಚಪ್ಪಲ್ ಜೀವಿತನ ಡೈಲಾಗ್ ಏನು ಇತ್ತೆ ಅವ್ರಿಗೆ ಮೆಸೇಜ್ ಮಾಡಿ ಆಗುತ್ತೆ ಆಗಲ್ಲವ ಚಪ್ಪಲ್ ದರ್ಪೆ ಓಕೆ ಬೇತೆ ಚಾನಲ್ದಾಗಲೇ ನಾವು ಉಂಡು ಅಂಚೆನೆ ಓಕೆ ಅಕ್ಕ ಕಿಂಗ್ FF ಬ್ಲಾಕ್ ಮನ್ಪ್ಲೆ ಸಾವು ಬ್ಲಾಕ್ ಮನ್ ತಾಂಡಿ ಬ್ಲಾಕ್ ಅತ್ತು ಹಿಡನ್ ಮಲ್ದಾಡ್ದೆ ಬ್ಲಾಕ್ ಹಾಕ್ಲಿಕ್ಕೆ ಪ್ಲೇಸ್ ಇಚ್ಚಿ ಸೈಯಡಕ್ಕೆ ವಾವ ಮತ್ತೆ ಬರ್ಪೇರು ಮಾರ್ರೆ ಅಂಚಿನಕ್ಲೆ ಪೂರ ಕೆಬಿಗೊಡ್ದು ಲೈವ್ಗೆ ಬರಂದೆ ಆ ಮುಕ್ಳು ಇಂಚ ಪೂರ ಕಮೆಂಟ್ ಬಂತು ಲೈವ್ಗೆ ಬರ್ಪುಜೀರು ಇಂಚ ಪೂರ ಎನ್ವೇರು ಪೂರ ಫೇಸ್ ಮಾಲ್ಪೆರೆ ಗೊತ್ತಿತ್ತದೆ ಲೈವ್ಗೆ ಬರ್ಪುನು ಪೂರ ಫೇಸ್ ಮಾಲ್ಪೆರೆ ಗೊತ್ತಿತ್ತದೆ ಸೋಷಿಯಲ್ ಮೀಡಿಯಾಡು ವೀಡಿಯೋ ಪಾಡು ಮುಕ್ಳು ದಾಯ್ತ ಪೂರ ಪನ್ಪೇರೆ ಪಂಡದು ನಮ್ಮ ಮನಿಪಂದಗುಳ್ಳ ಅಕ್ಲೆಗಳ ಮಕ್ಕಳ ದಾಲ ವ್ಯತ್ಯಾಸ ಹೆಚ್ಚಿ ಪಿರೌಡು ಪನ್ಪೇರೆ ಪಂಡದ ಅಕ್ಲೇನು ಪಿರೌಡೇ ದಿಡ್ಬೋದು ಎದುರು ಕನ್ನಡ ಆಯ್ತು ಹಲೋ ರುತೇಶ್ ಮುಡುಪಲ್ಲಿ ಸರಿತಾ ಸತ್ತ ಚಂದಿಕಯಾಗ ಉಂಟು ಕೊಳಲಿಯಲ್ಲಿ ಬನ್ನಿ ಶೋರ್ ಬರ್ತೇವೆ ಹಾಯ್ ಸೋನಿಯಾ ನಾನು ಸೂಪರ್ ಸರಿತಾ ರಾಜೇಶ್ ಜಸ್ಟಿಸ್ ಫಾರ್ ಸೌಜನ್ಯ ಸಿಸ್ ಶೋರ್ ಅವಂದು ಜೈ ಕೊಯ್ಲಿ ಪಲ್ಲೆ ಜೈ ಕೊಯ್ಲಿ ದಾದಮರ್ರೆ ಬೆಚ್ಚ ನಿಕ್ಲಿಡತ್ತು ಒಂಜಿ ಕಮೆಂಟ್ ಪಾಡ್ಯಾರ ಆ ಜನಕ್ಕೆ ಬೆಚ್ಚ ಆಯ್ನ ಒಟ್ರಸಿ ಕಮೆಂಟ್ ಪಾಡನೆಂದ ಲೈಟ್ ಬೋನ್ ಆಮೇಲೆ ಸಿಸ್ಟಮ್ದ ಲೈಟೆಡ್ ಬ್ರೈಟ್ ನೆಗೆಟಿವ್ ಮೈಂಡ್ ಕೊರಂದೆ ಪಾಸಿಟಿವ್ ಜಾಸ್ತಿ ಇಂಪಾರ್ಟೆಂಟ್ ಕೊರ್ಲೆಕ್ಕ ಶೋರ್ ಯಾನ್ ಅಂಚೆನೆ ವಾ ಅಂಚಿನ ಕಮೆಂಟ್ ಬಿನಿ ಬತ್ತನೊಂಡತೆ ಆ ಅಕ್ಲೆ ಕಮೆಂಟ್ ಮಲ್ಪೆರೆಲ್ಲ ಇನ್ನ ನೆಟ್ ಯೂಟ್ಯೂಬ್ ಸ್ಪೇಸ್ ಇಜ್ಜಿ ಪಂಡ ಡಿಲೀಟ್ ಅಪ್ಪಗನೆ ಅಂಚಿನ ಪೂರ ಕಮೆಂಟ್ ಬರ್ತಲ್ಲ ಅಕ್ಲೆ ಸೈಯಡ್ ಅಕ್ಲೆಗೆ ಅಂಚಿನ ಬೇಲೆ ದಾಲ ಅಂತಾರೆ ಗಪ್ಚಿ ಅವು ಕರೆಕ್ಟ್ ಆಗ್ಲೇನ ಗುಡ್ಲೆ ಪಿಂಕಿ ಅಕ್ಕ ಅಂಚ ಮುರಾನಿದ ಒಂಜಿ ವೀಡಿಯೋಗೆ ಸಾಧಾರಣ ಕಮೆಂಟ್ ಬಾಯ್ತು ಒಟ್ರಸಿ ಕಮೆಂಟ್ ಬಾಯ್ತಂಡ ಐಕೆ ಕಮೆಂಟ್ನೇ ಪತ್ತೊಂದೊಂಜಿ ವೀಡಿಯೋ ಮಂತ್ ಪಾಡಿ ಅಂಚಿನಕ್ಲೆ ಗುಂಡತಿ ಕಮೆಂಟ್ ಬಂದ್ಪುನಕ್ಲೆ ಬರ್ತದೆ ಇಂಚ ವೀಡಿಯೋ ಪಾಡೋದಕ್ಕ ಭೂತದ ವಿಷಯದ ಅದಾಂಡು ಭೂತದ ವಿಷಯ ಅನ್ಪಂತೆ ಮುರಾನಿ ಐನ್ ಅಡೆಗೆ ಹೆಣ್ಣು ಮಲ್ತದ ನಾನು ಐನ್ ಬಿರಾ ಡ್ರ್ಯಾಗ್ ಮಲ್ತೊಂದು ಪೋಪುಜಿ ಡ್ಯಾಪಂಡ ಅವಾಕಲ್ಲ ಫ್ಯಾಮಿಲಿ ಮ್ಯಾಟರ್ ಸೊ ನಮ್ಮ ಅವೇನು ಹೋಯ್ತೊಂದು ಪೋಪುನ ತಪ್ಪು ಅಕಡೆಲ್ಲ ಪಂತೆಯನ ಈ ನನ್ನ ಈ ವಿಷಯ ನಮ್ಮಲ್ಲ ಇಜ್ಜ ಪಂಡದು ಸೊ ಅಕಲಕ್ಲೆ ಪ್ರಾಬ್ಲಮ್ ಕ್ಲಿಯರ್ ಮಲ್ತೊಂದುಲ್ಲೇರು ಮುರಾನಿ ನಾನು ಏರೆಲ್ಲ ತೊಂದು ಪೋತೇನ ಅಕಲ ಐಕ್ ರೋಡೈನ ಸಮಸ್ಯೆ ಕ್ಲಿಯರ್ ಮಲ್ಪೆ ಪಂತೇರು ಸೊ ಅವು ವಿಷಯ ಅಡೆಗೆ ಸರಿಯಾಡು ನಾನು ಅವಿತ್ತ ವಿಷಯ ಎಲ್ಲ ಬುಡ್ಚಿ ಇಂಕಲ ಐತ ವಿಷಯ ಎಲ್ಲ ಇಜ್ಜ ಐಕ್ ಕ್ಲಾರಿಟಿ ಕೊಡ್ತಾ ಆಗ್ತದೆ ಎಂಕಲ ತಪ್ಪಿಜ್ಜಿ ಪಂಡದ ಎಂಕಲ್ ಐಟ್ ಆ ಒಂಜಿ ವೀಡಿಯೋಡೆ ಕ್ಲಾರಿಟಿ ಕೊಡ್ತಾ ಆಗ್ತದೆ ನಾನು ಆವಿತ್ತ ವಿಷಯ ನಮ್ಮ ಇಜ್ಜ ಹಲೋ ರಾಜೇಶ್ ಹೇಗೆ ಎಂಚೊಲ್ಲರು ಅಕ್ಕಲ್ ಸೈಯಡ್ ಅಂದಿ
ಬಾಸಿ ಜನಕ್ಕೆ ಉಲ್ಲಾಸ ಕೆಲವು ಕಮೆಂಟ್ ಮಂತು ದಾದ ಮನ್ಪರ ಪಲ್ಲೆಗೆ ಬೊಕ್ಕ ಇಂಚಿನ ನಂದು ಇನ್ಸ್ಟಾಗ್ರಾಮ್ ಕೂಡ ಉಂಟು, ಅದರಲ್ಲಿ ಕೂಡ ಫಾಲೋ ಮಾಡಿ. ಮತ್ತು ನೀವು ಯಾರಾದ್ರೂ ಸಬ್ಸ್ಕ್ರೈಬರ್ ಇದ್ದರೆ ದಯವಿಟ್ಟು ಅಲ್ಲಿ ನನಗೆ ಮೆಸೇಜ್ ಹಾಕಿ ಸಬ್ಸ್ಕ್ರೈಬರ್ ಅಂತ ಫಾಲೋ ಬ್ಯಾಕ್ ಮಾಡ್ತೇನೆ. ಹಾಗಂತ ಆ್ಯಟಿಟ್ಯೂಡ್ ತೋರಿಸೋದಲ್ಲ, ನಾನು ಯಾರ್ದು ಪರಿಚಯ ಉಂಟು ಅವ್ರದ್ದು ಮಾತ್ರ ಫಾಲೋ ಕೊಟ್ಟಿದ್ದೇನೆ ಅಷ್ಟೇ. ಸೊ 7 ಫಾಲೋವರ್ಸ್ ಜಾಸ್ತಿ ಆಗಬೇಕು, ಫಾಲೋ ಬ್ಯಾಕ್ ಕಡಿಮೆ ಇರಬೇಕು, ಆ ಥರ ಇಂಟೆನ್ಷನ್ ಅಲ್ಲ. ಅದರಲ್ಲಿ ಪರಿಚಯ ಇದ್ದವರನ್ನು ನಾನು ಫಾಲೋ ಮಾಡಿದ್ದೇನೆ ಅಷ್ಟೇ. ಸೊ ನೀವು ಕೂಡ ನನ್ನ ಸಬ್ಸ್ಕ್ರೈಬರ್ ಆಗಿದ್ರಲ್ಲಿ ಹೇಳಿ, ಅಲ್ಲಿ ಫಾಲೋ ಬ್ಯಾಕ್ ಕೊಡ್ತೇನೆ. ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇನ್ನು ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ಹಾಕ್ತೇವೆ ಅಂತಿದ್ದೇವೆ. ನಾನು ಮತ್ತು ಅಮ್ಮಂದು ಕಾಮಿಡಿ ವೀಡಿಯೋಸ್ ಎಲ್ಲ ಇತ್ತಲ್ವ, ಸೊ ಅದು ಇನ್ನು ಕಂಟಿನ್ಯೂ ಆಗುತ್ತೆ. ನಾನು ಅಂತೂ ಮನೇಲಿದ್ದೇನಲ್ವ, ತಾಯಿ ಮನೇಲಿದ್ದೇನಲ್ವ, ಸೊ ಹಾಗಾಗಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಆದಷ್ಟು ಜಾಸ್ತಿ ರೀಲ್ಸ್ ಎಲ್ಲ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ, ರೀಲ್ಸ್ ಶಾರ್ಟ್ಸ್ ಎಲ್ಲ. ಕನ್ನಡದಲ್ಲಿ ಮಾತಾಡು. ಯಾರಿಗೆ ನೀನು ಪುಟ್ಟೆ ಹೇಳೋದು? ನನ್ನ ಗಂಡ ಲೈವಿಗೆ ಬಂದರೆ ನೀನು ಸರಿ ಕ್ಲಾಸ್ ತಗೊಳ್ತಿದ್ದ, ಒಟ್ಟಸಿ ಮಾತಾಡ್ತಾನೆ. ಹಾಯ್ ಬಾಲೆ ಏನು ಮಲ್ಕೊಡು ಬಾಲೆ ಎಂಚಿನ ಅನ್ಪಲ್ಲಂದ ಬಾಲೆ ಇಲ್ಲಲ್ಲುಲ್ಲಾಳು ಯಾನ್ ಆಫೀಸರುಲ್ಲೆ ಪಾತೆರೊಚ್ಚಿ ಕನ್ನಡಡು ಅಂದು ತುಳುಟೆ ಪಾತೆರೊತ್ತು ದಾಯ್ತಪ್ಪಂತಕ್ಕ ಒಂಜಿ ವಿಷಯ ಪನೋಡ ಇನ್ನು ಸಬ್ಸ್ಕ್ರೈಬ್ ಆದ ಬೇಜಾರು ಇಚ್ಛಾತೆ ಇಜ್ಜಿ ಪಲ್ಲೆ ಗುಡ್. ಹೋಳಿ ಮೊದಲ ಮೊಟ್ಟೆ ಮೊದಲ ಇರ್ನ ಇಚ್ಚಿನ ಕೋರಿಜ್ಜಂದೆ ಕೆತ್ತಿಯಾಪುಜಿ ಕೆತ್ತಿಜ್ಜಂದೆ ಕೋರಿಯಾಪುಜಿ ಯಾಕೆ ದಾಯ್ತಂತ ಅನ್ಕೊಂಡು ಕಬಕ್ಕಾಡು ತುಯ್ಯೆ ತುಯ್ಯಾರು ಕಬಕ್ಕಾಡು ಯಾನಿ ಕಬಕ್ಕಾಡು ಪೋತಿಜಿ ಇಜಿನ ಪೋಸ್ಟ್ ಆಫೀಸ್ಗೆ ಪೋಪೆ ದಿನೋಲ ಇದೆಲ್ಲ ಕೋರಿಯರ್ದೆಲ್ಲ ಇತ್ತಂಡ ಯಾನಿ ಪೋತಿಜಿ ಮೊಟ್ಟೆ ದೊಡ್ಡದು ಒಳ್ಳೆರು ಆ ವಿಷಯ ಪೂರ ಬೊರ್ಚಿಂದ ಹಾಕೊಂಡು ದಾಯಪಂಡ ನಮ್ಮ ಬೇತಕ್ನ ವಿಷಯ ದೆಪ್ಪುನ ಬೊರ್ಚಿ ದಾಯಪಂಡ ವಡಡೆಗೆ ಕ್ಲಿಯರ್ ಆನಾಗ ನಮ್ಮ ಬೊಕ್ಕೊರೆನ ವಿಷಯ ದೆಪ್ಪುನ ಬೊರ್ಚಿ ರವಿ ಇರೆಗೆ ಪನದುಪ್ಪುನು ಭವ್ಯ ಹಲೋ ಗಣೇಶನ್ನ ಊರು ಒಲ್ಪಕ್ಕ ಅರ್ನ ಇಲ್ಲಿ ಕಬಕ್ಕನೆ ಯಾನು ವಾರಗೊರಡೆ ಪೋಪುನು ಎನ್ನ ಅಪ್ಪೆ ಇಲ್ಲು ಮಾಣಿಡು ಯಾನು ಮಾಣಿಡ್ದು ಬೇಲೆಗೆ ಬರ್ಪುನು ವಾರಗೊರ ಕಣ್ಣನಿಗಡೆ ಪೊಪ್ಪೆ ಶುಕ್ರವಾರ ಪೊಪ್ಪೆ ಶನಿವಾರ ಆಯ್ತಾರ ರಜೆ ಗಂಡ ಬಂದರೆ ಏರಿಗೆ ಪನ್ನ ಅಂದು ಗೊತ್ತಾಯ್ತಿ ಸಹಸ್ರಿ ಈ ಕಡೆ ಕಮೆಂಟ್ ಮಲ್ತಿನರಿಗೆ ಬಂದಿನ ಒಂದೇ ದಿನ ಅಂಡು ಓಕೆ. ಓಹೋ ಅವನ ಕಮೆಂಟ್ ನೋಡಿ 23K ಇದ್ದಾರೆ ಸಬ್ಸ್ಕ್ರೈಬರ್ಸ್ ಅನ್ನುವ ಅಹಮ್ಮ. ನಾನು ಎಂತ ಅದೊಂದು ವರ್ಡ್ ಉಂಟು ನಿಂಗೆ ಯೂಸ್ ಮಾಡ್ತೇನೆ ನಿಲ್ಲ ಆಯ್ತಾ. ನಿನ್ನಂಥವನಿಗೆ ಮರ್ಯಾದೆ ಕೊಡಲಿಕ್ಕೆ ಇದು ಎಂತ ಫೇಕ್ ಅಕೌಂಟ ನೋಡ್ತೇನೆ ನಾನು. ಜೀವಿತ ಫೇಕ್ ಅಕೌಂಟ್ ಅದಾದಂದರ ತೂಲೆ ನೆಟ್ಟು ತೂಯರ ಒಂದಿಜ್ಜಿ ಫೇಕ್ ಅಕೌಂಟ್ ಪೂರ ಬರ್ತದೆ ಮುಲ್ಪ ಒಂದು ಕಮೆಂಟ್ ಪಾಡುವರತ್ತ ಅವನಿಗೆ ಕನ್ನಡ ಬೇಕಂತಲ್ಲ. ಏನು 23K ಇದ್ದಾರೆ ಅನ್ನೋ ಅಹಮ್ಮ ಆ ಥರ ಅಹಮ್ ಇರ್ತಿದ್ರೆ ಇಲ್ಲಿ ಬಂದು ಲೈವಲ್ಲಿ ಮಾತಾಡ್ತಿರ್ಲಿಲ್ಲ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಿದ್ದೆ. ಯಾರಿಗೆ ನೀನು ಹೇಳುದು ಯಾರಿಗೆ? ಕಷ್ಟಪಟ್ಟು 23 ಸಬ್ಸ್ಕ್ರೈಬ್ ಆಗಿರೋದು 2 ವರ್ಷ 2 ಅಲ್ಲ 3 ವರ್ಷ ಆಗ್ತಾ ಬಂತು. ನಿಂಗೆ ಆಗದಿದ್ರೆ ತಾಕತ್ತಿದ್ರೆ ನೀನು ಮಾಡ್ಕೊ ಹೋಗು, ಅಷ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಕೊ ಹೋಗು. ಮಾತಾಡ್ತಾನೆ ಆಗದಿಂದ ಒಟ್ರಾಸಿ ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ದೀಯ ನೀನು ಹುಡುಗ ನಂಗೆ ಗೊತ್ತಿಲ್ಲ, ಇದು ಫೇಕ್ ಅಲ್ಲ ರಿಯಲ್ ಅಕೌಂಟ ಕೂಡ ಗೊತ್ತಿಲ್ಲ ನನಗೆ. ನೀನು ಈ ಥರ ಕಮೆಂಟ್ ಮಾಡ್ತಿಂತ ಹೇಳಿ ಪುಟ್ಟ ವನಸಾಂಡೆ ಭವ್ಯ ಇರ್ನಾಂಡೆ ಕಿರಣ್ ಹಲೋ ಲಕ್ಷ್ಮಿತ ಕಲ್ಲಡ್ಕ ಹಲೋ. ಓ ಕೋತಿ ಅಜ್ಜ ಬಂದೆ ಇಲ್ಲಿ, ಕೋತಿ ಅಜ್ಜ ಕಿಶನ್ ಈಗ ಕನ್ನಡದಲ್ಲಿ ಸಾರಿ ಬಯ್ಯ ವಾರ ಇಲ್ಲಿ ಒಬ್ಬ ಇದ್ದಾನೆ ಒಟ್ರಸಿ ಮಾತಾಡ್ತಿದ್ದಾನ. ಪ್ರಶಾಂತ್ ಅಂತ ಹೆಸರು. ಚಿನ್ನಕ್ಲೆಗ ಸೈಬರ್ ಕ್ರೈಮ್ ಅಂತ ತಪ್ಪು ಆಸೆ ಜನಕ್ಲೆ ಕಮೆಂಟ್ಡ್ ನೆಗೆಟಿವ್ ಬತ್ತಿನೆಕ್ ಅವೆತ್ತನೆ ವ್ಲಾಗ್ ಮಲ್ಪೊರ್ಚಿ ವ್ಲಾಗ್ ವ್ಯಾಲ್ಯೂ ಪೋಪುನು ಕನ್ಪನಕ್ಲೆ ಪನ್ಪೇರು ಅವೆನ್ ಜಾಸ್ತಿ ಇಂಪಾರ್ಟೆಂಟ್ ಕೊರೊರ್ಚಿ ಇಜ್ಜಪ್ಪ ಯಾನ್ ಮುರನುಂಜಿ ಮಾತ್ರ ಇನ್ನು ಕಮೆಂಟ್ ದೆಕ್ಕ ಮಲ್ತೆ ಹೊರತು ದಯಪಂಡ ಐಕೊಂಚ ಕ್ಲಾರಿಟಿ ಕೊರೊಡಿತ್ತಾನೆ ದಯಪಂಡ ಆ ನಮ್ಮನೆ ನೆಗೆಟಿವ್ಸ್ ಬೈದಿಂದ ಐಕ್ಕೋಸ್ಕರ ಮಾತ್ರ ಏನು ಕಮೆಂಟ್ ವ್ಲಾಗ್ ಮಲ್ತೆ ಇದೆ. ಐ ಆಮ್ ರಿಯಲ್ ಅಕೌಂಟಾ? ಓಕೆ ರಿಯಲ್ ಅಕೌಂಟ್ ಇಪ್ಪಾಡಿ ಏಮಲ್ಲ ಅಂಡತ್ತಾ ಬಿಡು ಕಮೆಂಟ್ ಮಲ್ತನೆ ಆಯ್ತು. ಓಕೆ ಸರಿ.
HNH Bro 18 ಹಲೋ ನಮ್ಮ ಅಡ್ರೆಸ್ ನೆರಲೆ ಅಂಚಿನಾಗಲಿಲ್ಲ ಸ್ವಲ್ಪ ಯೂಟ್ಯೂಬ್ ಕೆಲವು ಕಮ್ಯುನಿಟಿ ಗೈಡ್ಲೈನ್ಸ್ ಉಂಡು ಬೋರ್ಚನ್ನ ಪನ್ಯರ ಬಲ್ಲಿ ಬೋರ್ಚನ್ನ ವರ್ಡ್ ಯೂಸ್ ಮಾಡ್ತಾರೆ ಬಲ್ಲಿ ಇಜ್ಜಿಂದಾಗ ಸಾರಿ ನೆಡ್ತವೆ ಅದಾಕ್ಲಿಗೆ ಅರ್ಥ ಆಗ್ತಿ ತುಳುಟು ನೆರ್ನ ಜೋರು ದಕ್ಲಿಗೆ ಯಾಲ್ನ ಜೋರೆ ಪಾಪದಲಕ ತೋಜು ಮಾತ್ರ ಯಾಲ್ನ ಜೋರುಳ್ಳೆ. ಹೌದಪ್ಪ, ನನಗೆ 23K ಸಬ್ಸ್ಕ್ರೈಬರ್ಸ್ ಕೂಡ 100 ಮಿಲಿಯನ್ಗೆ ಸಮ ಆಯಿತಾ. ಸಾಕು, ನನ್ನ ಮಟ್ಟಿಗೆ ಸಾಕು ನನಗೆ 23K ಸಬ್ಸ್ಕ್ರೈಬರ್ಸ್. ಒಂದಲ್ಲ ಒಂದು ದಿನ ಸ್ಟೇಜಿಗೆ ನಾನು ಕೂಡ ಬರ್ಬೋದು 100 ಮಿಲಿಯನ್ಗೆ ಆಯಿತಾ. ಈಗಲೇ ಎಲ್ಲದಕ್ಕೂ ಫಸ್ಟಿಗೆ ಆಸೆ ಪಡಬಾರ್ದು, ಒಂದೊಂದು ಸ್ಟೆಪ್ಪೇ ಮೇಲೆ ಬರಬೇಕು, ಒಮ್ಮೆಲೆ ಮೇಲೆ ಬರೋದಲ್ಲ. ನಿನ್ನ ಬಾಯಿಯ ಒಂದು ಏನು ಆಶೀರ್ವಾದಕ್ಕಾದರೂ 100 ಮಿಲಿಯನ್ ಆದಷ್ಟು ಬೇಗ ಆಗಲಿ, ನನಗೆ, ನಿನಗಲ್ಲ. ಯಾನು ಪಂಡೆ ಇರು ಪನೊರ್ಚಿಗಿಂಕೆಕ್ಕ ಇರು ಟೆನ್ಷನ್ ಮಲ್ಪಡೆ ಆಯನ ನಂಬರ್ ಕೊರ್ಲೆ ಆಯನ ಮುಂಚಿ ತೂಕ ಚೈ ಆಯನ ನಂಬರ್ ತಿಕ್ಕಿದ್ರೆ ಯಾನು ಸಾರಿ ನೆರ್ತೆ ಮಾರು ಕಾಲ್ ಅಂತ ನೆರ್ತೆ ಆಗ್ ಮರ್ಲೆ ಅವನು ಸಾಯಿಲಿ ಬಿಡಿ. ನೋಡಿ ಎಂಥ ಪ್ರಶಾಂತ ನಿನಗೆ ನೋಡು ಕಮೆಂಟಲ್ಲಿ ಉಗಿತಿದ್ದಾರೆ, ಅಷ್ಟು ಸಾಕಲ್ಲ ನಿನಗೆ. ಸೋಷಿಯಲ್ ಮೀಡಿಯಾ ಅಂದರೆ ಒಳ್ಳೆ ಕೆಟ್ಟ ಕಮೆಂಟ್ ಮಾಡ್ತೀರಿ ನೀವು, ಇಷ್ಟು ಯಾಕೆ ಕೋಪ ಮಾಡ್ತೀರಾ? ಕಾಮನ್, ಕೋಪ ಮಾಡೋ ಪ್ರಶ್ನೆ ಅಲ್ಲ. ಕೆಲವೊಂದು ಕಮೆಂಟ್ಗಳನ್ನು ನೋಡೋದು ಸಿಟ್ಟು ಬರುತ್ತೆ, ಯಾಕಂತ ಹೇಳಿದ್ರೆ ನಾನು ಕೂಡ ಒಬ್ಬಳು ಮನುಷ್ಯಳಲ್ಲ. ಪ್ರಾಣಿ ಆಗ್ತಿದ್ರೆ ಸುಮ್ಮನೆ ಕುತ್ಕೊಳ್ಬೋದಿತ್ತು. ಬರಲಿ ಅಂತ. ಇನ್ನು ಕನ್ನಡ ಬಾರಿ ಶೋಕಿ, ಥ್ಯಾಂಕ್ ಯು. ಇನ್ನು ಕೋಪ ಇನಿಯತ್ತು ಇನಿಯಕ್ಕ ಇಜ್ಜಿ ಎನ್ನ ಕೋಪನು ಇಲ್ಲದಕ್ಕೆ ಮಾತ್ರ ತೂತೇರು. ಎನ್ನ ಕೋಪ ಜಾಸ್ತಿ ತೋಜವಜಿ ಓಲ್ ತೋಜವಡು ಅಲ್ಪ ಮಾತ್ರ ಕೋಪ ತೋಜವನು ಆಟಿ. ನಿಮಗೆ ಯಾವ ಥರ ಮರ್ಯಾದೆ ಕೊಡಬೇಕು ನನಗೂ ಗೊತ್ತು ಕವಿತಾ. ಆಯ್ತಪ್ಪ, ನಿನ್ನದಾಯ್ತಾ. ಆಯ್ನ ಒಂಟಿ ನಾಲಿಗೆ ಜೆಂಡ ಹೊರಡು, ಚಾನ್ಸ್ ಇಲ್ಲ. ನೀವು ಯೂಟ್ಯೂಬಿಂದ ಬೆಳೆಯೋದು. ಚಾಲೆಂಜ್ ಮಾಡ್ತೇನೆ, ಇನ್ನೊಂದು 5 ವರ್ಷಕ್ಕಾಯಿ ಆಯಿತಾ. ಚಾಲೆಂಜ್ ಮಾಡ್ತೇನೆ ನಿನಗೆ. 5 ವರ್ಷ ತನಕ ಇರ್ತೀಯಲ್ವ ನೀನು, ಎಲ್ಲೂ ಕೂಡ ನಿನ್ನನ್ನು ಹೈಡ್ ಮಾಡೋದಿಲ್ಲ. ನೋಡುವ, ನಾನ ನೋಡುವ. ಆಗೋದಾದರೆ ನೀನು 1 ತಿಂಗಳಲ್ಲಿ ಅಥವಾ ಬೇಡ ಒಂದು 3 ವರ್ಷದಲ್ಲಿ 25,000 ಸಬ್ಸ್ಕ್ರೈಬ್ ಮಾಡ್ಕೊ ಹೋಗು. ಹಾಗಂತ ಅಹಮಲ್ಲಿ ಹೇಳ್ತಿಲ್ಲ ನಾನು. ನೀನು ಆ ಥರ ಮೆಸೇಜ್ ಮಾಡಿರೋದಕ್ಕೆ, ನೀನು ಆ ಥರ ಕಮೆಂಟ್ ಮಾಡಿರೋದಕ್ಕೆ ಹೇಳ್ತಿರೋದು. ಇನ್ನು ಮುಂದೆ ನಿನ್ನ ಕಮೆಂಟಿಗೆ ನನ್ನ ಕಡೆಯಿಂದ ರಿಪ್ಲೈ ಇಲ್ಲ. ಹೋಗು, ನಡಿ. ಜೀವಿತ ಬಾರಿ ಗರ್ವ ಮಾರೆ ಒಣಸಾಂಡು. ಓಕೆ, ಇನ್ನು ಕುಡ್ಲಾಡು ಕನ್ನಡ ಖುಷಿ ಹಾಕೋದು. ಥ್ಯಾಂಕ್ ಯು. ಹಾಯ್ ಒಣಸಾಂಡು. ಹಾಯ್ ಕವಿತಾ, ಹೇಗಿದ್ದೀರಾ? ನಾನು ಸೂಪರ್, ನೀವು ಹೇಗಿದ್ದೀರಾ? ಜೀವನ ಚರಿತ್ರೆ ರಾಜಹುಲಿ ಸೋನಿ ದೇವಾಡಿಗ ಹಾಯ್ ಎಂಚೋಲರ್. ಯಾನ್ ಸೂಪರ್ ಉಳ್ಳ ಇರೆಂಚೋಲರ್. ಹಾಯ್ ಅಕ್ಷಯ್ ಅವರೇ, ಹೇಗಿದ್ದೀರಾ? ಮತ್ತು ಎಷ್ಟೊತ್ತಾಯಿತು ಲೈವ್? ಒಂದು 23 ನಿಮಿಷ ಆಯಿತು. ನಾನು 10 ನಿಮಿಷ ಮಾತ್ರ ಲೈವಲ್ಲಿ ಅಂತ ಬಂದೆ, ಬಟ್ 23 ನಿಮಿಷ ಆಯಿತು. ಕತ್ತೆಗೂ ಕೋಪ ಬರುತ್ತೆ, ನೆನಪಿರಲಿ. ಹೌದಾ, ಗೊತ್ತೇ ಇರಲಿಲ್ಲ. ಹೇಮಂತ್ ಮಹಲು, ಬಿ ಪಾಸಿಟಿವ್. ಎಂಗೆ ಕೋಪ ಬರ್ಬೋದು ಬೇಗ, ನನಗೆ ಕೋಪ ಬರೋದು ಬೇಗ. ಆದರೂ ತಾಳ್ಮೇಲೆ ಉತ್ತರ ಕೊಡ್ತಿದ್ದೇನೆ. ಇಲ್ಲಿ ಅದರಿಂದ ಎಷ್ಟು ಎದುರಿಗೆ ಬಂದು ಮಾತಾಡಿ ಅವನು ಜನ್ಮ ಜಾಲರ್ಸ್ಲಿಕ್ಕೆ ಉಂಟು. ಹಲೋ, ಇನ್ನ ಊರು ಅಲ್ಪ, ಇನ್ನ ಪುತ್ತೂರು. ಹಲೋ 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 ಹಲೋ. ಇಲ್ಲಿ ಆಫೀಸಲ್ಲಿ ಬಂದು ಕೂತಿದ್ದೇನೆ, ನಿಮಗೆ ತೋರಿಸ್ತೇನೆ ಆಫೀಸ್. ಕೋಪವನ್ನು ನಗುವಿನ ಮೂಲಕ ಎಕ್ಸೆಪ್ಟ್ ಮಾಡಿ. ಆಯಿತು, ನೀವು ಹೇಗೆ ಹೇಳ್ತೀರಾ ಹಾಗೆ. ಅಮ್ಮಗಾನಿ, ಓ ಮೈ ಗಾಡ್, ಲವ್ ಸ್ಟೋರಿ ಬಾರಿ ಇಟ್ಟೆ ಒಂದು. ತುಯ್ಯಾರಾ ವಿಡಿಯೋ? ಲೊಕೇಶನ್ ಕಳಿಸು ಬರ್ತೀನಿ. ಲೊಕೇಶನ್ ಕಳಿಸು ಬರ್ತೀನಿ. ಯಾವನಿಗ ನೀನು ಹೇಳೋದು? ಅಷ್ಟಿದ್ರೆ ನಿನ್ನ ಫೋನ್ ನಂಬರ್ ಹಾಕು, ಇಲ್ಲಿ ಫೋನ್ ನಂಬರ್ ಹಾಕು. ಅಷ್ಟೆಲ್ಲ ಮಾತಾಡ್ತೀಯಲ್ವಾ, ಫೋನ್ ನಂಬರ್ ಹಾಕು, ನಾನೇ ಕಾಲ್ ಮಾಡ್ತೇನೆ ನಿಮಗೆ. ನಿಲ್ಲು, ಸಾರಿ ಉಗಿಲಿಕ್ಕುಂಟು. ಎನ್ನ ಧರ್ಮಸ್ಥಳ. ಓಕೆ, ಆಯನ ಅಮ್ಮ ಲೊಕೇಶನ್ ಬಲ್ಲೆ, ಲೊಕೇಶನ್ ಕೊರಲೆ ಓಡಿ ಅಮ್ಮ ಬರಬೇಕು. ಕಮೆಂಟಿಗೆ ಈ ರೀತಿ ಕೋಪ ಮಾಡಿದರೆ ನಿಮ್ಮದು ರೇಣುಕ ಸಂದರ್ಶನಕ್ಕೆ ಸಾಯ್ಬೋದು ನೋಡು. ಮತ್ತೆ
ನಿನ್ನ ಅಷ್ಟು ತಾಕತ್ತಿದ್ರೆ ಫೋನ್ ನಂಬರ್ ಹಾಕೋ ನಿಂದು. ಹೌದಾ, ಆಯ್ತು. ಎಂತ ಹೇಳ್ತಾರೆ ನಮ್ಮದ್ರಲ್ಲಿ ಹೇಳ್ತಾರೆ ಏನು ಗೊತ್ತಾ, ನಂಜೆಲ್ಲರನ್ನ ಆಶೀರ್ವಾದನೇ ಶ್ರೀರಕ್ಷೆ ಅಂತ. ನಂಜೆಲ್ಲರನ್ನ ನಂಜಿದ ಆಶೀರ್ವಾದನೇ ನಮಗೆ ಶ್ರೀರಕ್ಷೆ ಅಂತ. ಹಾಗೇನೆ ನಿಂಗೆ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಿಂಗೆ ಅರ್ಥ ಆಗುದಿಲ್ಲ. ಈ ಥರ ನಂಜಿಗೆ ಹಾಕ್ತಾರಲ್ವಾ, ಅಂಥವರ ನಂಜಿ ಆಶೀರ್ವಾದವೇ ಕೆಲವರಿಗೆ ಶ್ರೀರಕ್ಷೆ. ಎಷ್ಟು ಶಾಪ ಹಾಕ್ತೀಯೋ ಹಾಕು, ತೊಂದರೆ ಇಲ್ಲ. ಪ್ರಶಾಂತ್ ಅವರೇ ಒಳ್ಳೇದು ಮಾತಾಡಿ. ಅವನಿಗೆ ಅವನ ಹೊಳಸು ಬಾಯಿ ಗೊತ್ತಾಯ್ತಾ, ಕೆಟ್ಟದ್ದು ಮಾತಾಡಿಯೇ ಅವನಿಗೆ ಅಭ್ಯಾಸ. ಅದಕ್ಕೋಸ್ಕರ ಕೆಟ್ಟದ್ದು ಮಾತಾಡ್ತಾನೆ ಅಥವಾ ಮಾತಾಡ್ತಾಳೆ, ಐ ಡೋಂಟ್ ನೋ ಯಾರು ಅಂತ. ದಾಲಾವಡು ಮುಕುಲ್ನ ಗಲಾಟೆಡ್ ಎಂಟರ್ಟೈನ್ಮೆಂಟ್ ಅವನುಂಡು ಅತ ಅವಕ್ಕೆ ತುಲೆ ಒಂದೊಂದು ಜಂಚಿನ ಕಮೆಂಟ್ ಬೋರ್ಡ್ ಅವಾಗ ಒಂಚೂರು ನಿಕ್ಲೆಗಳ ಎಂಜಾಯ್ಮೆಂಟ್ ಆಪುಂತಲೆ. ತುಳು ಚಾನಲ್ ಓಪನ್ ಮಾಡು. ತುಳು ಚಾನಲ್ ಕೂಡ ಇದೆ, ಹೋಗಿ ನೋಡು. ತುಳು ಸ್ವಲ್ಪ ಕಲ್ತ್ಕೊ ಹೋಗು. ನಿಂಗಂತೂ ತುಳು ಬರೋದಿಲ್ಲ ಅಲ್ವಾ, ಸೊ ಕಲ್ತ್ಕೊ ಹೋಗು. ಹಲೋ ಉಮೇಶ್ ಪವಾರ್, ಏನ್ ಸೋಲ್ಲರ್ ಸೌಖ್ಯನಾ? ಎನ್ ಸೂಪರ್. ಪೇಷನ್ಸ್ ಕ್ಯಾನ್ ಕುಕ್ಕ ಸ್ಟೋನ್ ಭಾರಿ ಸೆಕ್ ಒಂದು ಸಿಸ್. ನಿನ್ನೆಗೆ ಸರಿಯಾಗಿ ಓದ್ಕೊ ಬರುತ್ತಿಲ್ಲ. ನೀನು ಅಷ್ಟು ಇದ್ದಿದ್ರೆ ಫೋನ್ ನಂಬರ್ ಹಾಕು. ಅನ್ಎಜುಕೇಟೆಡಾ? ಸರಿ, ಏನು ಹೇಳ್ತೀಯೋ ಹಾಗೆ ಆಯಿತಾ, ಇಡು. ಇಲ್ಲ ಕೆಲವು ಎಲ್ಲ 8 ಗಂಟೆಗೆ ಬರ್ಪಲ್ಲೆ ಲೈವ್ಗೆ ಬರ್ತನಲ್ಲ, 1 ಗಂಟೆ ಹಿಡ್ದು 2 ಗಂಟೆದ ಉಲಾಯಿ ಇಂಚಿನ 13:45 ಹಿಡ್ದು 2 ಗಂಟೆದ ಉಲಾಯಿ ಎಲ್ಲೇ ಗೊತ್ತುಚ್ಚಿ ಲೈವ್ಗೆ ಬರ್ಪೇನೆ. ಅದಾಯ್ತಪ್ಪ ಅಂದದು ಎಲ್ಲ ಶಿವರಾತ್ರಿ ಅದ ಗೊತ್ತಿತ್ತು ಆಯ್ತಾ ಅಂತುಕ್ಕ. ಇಂಕಲ್ ಔಟ್ ಸೈಡ್ ಮನಸ್ಸಿಗೆ ಕೊಂಡ ಲೈವ್ಗೆ ಬರ್ರೆ ಅಪ್ಪುಚ್ಚಿ ಉಲ್ಪನೆ ಟಿಫಿನ್ ಅಂಡ. ಕಿಶನ್ ಊಟ ಹಸಿವಾಗ್ತದನ? ನೀವು ಹೋಗಿ ತನ್ನಿ, ನೀವು ಊಟ ಮಾಡ್ಕೊಂಡು ಬರ್ತೀರಾ? ಸರಿ. ಗುಡ್ ಆಫ್ಟರ್ನೂನ್ ನಾಗರಾಜ್ ಅವರೇ. ಓಕೆ, ಐ ಆಮ್ ವೇಟಿಂಗ್. ಕಂಡರೆ ಬೋರಚ್ಚ ಗಿರಪ್ಪೇರ್ ಏರಾವ್ ಯಾಂಗಿ ಕವಿತಾ ಗೀತಕ್ಕ ಬತ್ತರ. ಹಲೋ ಆಯ್ವಾ ಮರ್ಲಿ ಇಜಿನಲ್ಲ ಮರ್ಲೇನೆ ಮಲ್ಲ ಮರ್ಲಿ ಆಯೆ ಗೌಡ ಒನ್ನತ್ತು ದಿಂಕಿ ಅಕ್ಕ ಆಯೆ ಬಾಯ್ ಅವು ಗ್ಯಾರಂಟಿ ಇಜ್ಜಿ ಕೆಲವು ಉಪ್ಪ ಗೊತ್ತಾಂಡೆ ಮುರನಿಂಜೆಂಕ್ ಲಂಚೆನ ಆಯ್ನ ಸಾಧಾರಣ ಕಮೆಂಟ್ ಬತ್ತಂಡು ಬತ್ತಂಡು ಲಾಸ್ಟ್ ಗೊತ್ತೂನಾಗ ಅವು ಗರ್ಲ್ ಅಂದು ಗೊತ್ತಾಂಡು ಒಟ್ರಸಿ ಪಾತೆ ನೇರು ಗೊತ್ತಾಂಡೆ. ಕೆಲವು ಈ ಯೂಟ್ಯೂಬ್ ಡೇರಾಂಡಲ್ಲ ಎಡ್ಡ ಒಂದು ಉಲ್ಲೇರು ಪನ್ನಗ ಅಂಬಲಿಗೆ ದಾಯ್ತಾಂಡಲ್ಲ ಕಲ್ಪೋಡು ಪನ್ನದ ಫೇಕ್ ಅಕೌಂಟ್ ಪೂರ ಕೆಲವು ಉಣ್ಣಂತೂ ಇತ್ತು ಮೊನ್ನೆ ಅಂಚೆನ ತಿಕ್ಕದ್ ಬೂಡ್ದೇರು. ಸೊ ಅವಕ್ಕೋಸ್ಕರ ಪನ್ನೆ ನಾತೆ ಗೊತ್ತು ಜಂಕ್ ಒಂದು. ನಿಮ್ಮ ಪ್ರಕಾರ ಮಂಗಳೂರಿನಲ್ಲಿ ಯಾವ ಬೀಚ್ ಸೂಪರ್ ಹೇಳಿ? ಬೀಚಲ್ಲಿ ನನಗೆ ಪಣಂಬೂರು ಬೀಚ್ ಸೂಪರ್. ಆಪೆಕ್ದ ಒಂಜಿ ಏರ ಒಂದು ಆಪೆಕ್ ಡೇರಿ ಏರ್ಲಿಜ್ಜಿ ಯಾನು ಹೊರ್ತಿ ಪುನಃ. ಹಾಯ್, ಮತ್ತೇನು ಸಮಾಚಾರ ಎಲ್ಲ ನಿಮ್ಮದೇ ಹೇಳಬೇಕು ದಿನೇಶ್. ಓಕೆ, ಅಯ್ಯ ಶತ ಮರಲಿ. ಹಲೋ ಸುಂದರ್ ಅವರೇ, ಹೇಗಿದ್ದೀರಾ? ಈಗ ಲೈಟಾಗಿ ಹಸಿವಾಗ್ತುಂಟು. ನಾನು ಫಸ್ಟ್ ಟೈಮ್ ನಿಮ್ಮ ಲೈವ್ನಲ್ಲಿ ಬಂದಿದ್ದೇನೆ ಅಕ್ಕ. ಹೌದಾ? ಹಲೋ ನಾಗರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವಲ್ಲಿ ಬಂದದಕ್ಕಾಗಿ. ಸುರೇಖಾ ಪ್ರಭಾಕರ್, ಹಲೋ. ಮೆಸೇಜ್ ಮಲ್ಪುನಾಯಿ ಏರ್ಗೆ ನಿಮ್ಮ ರಂಜನಾ ಅವು ಏರ್ ಗೊತ್ತಿಜ್ಜಿ ಅವಜ್ಜಿ ಎಂಚಿನ ಪನ್ಪೇರತ್ತ ಕೆಲವು ಮರಲ್ಲೇರಿಪ್ಪೇರತ್ತ ಒಟ್ರಸಿ ಅಂಚನೆ ಆ ಕೆಟಗರಿಗೆ ಬರ್ಬೋದು. ಜೀವಿತ ಎಲ್ಲಿದ್ದೀಯೇ? ಜೀವಿತ ಓಲರು ಉನ್ಯಾಸ್, ಹಲೋ. ಹಾಯ್ ದಿನೇಶ್ ಅವರೇ. ಅಶ್ವಿನ್ ಬೆರಡೂರ್, ಹಲೋ. ಮಹೇಶ್ ಮಡಿವಾಲ್, ಹಲೋ. ಸೌಮ್ಯ ಕೇಶವ, ನನ್ನ ಚಿಕ್ಕಮ್ಮ ಬಂದರು ಲೈವ್ಗೆ. ಚಿಕ್ಕಮ್ಮವ ಅವರ ಮಗಳ ಗೊತ್ತಿಲ್ಲ. ಅವಳೇ ನನ್ನ ಸೂಟೆ ತಂಗಿದ್ದಾಳಲ್ಲ, ನನ್ನ ಮಗಳಿಗೆಲ್ಲ ಉಪದ್ರ ಕೊಡುವವಳು ಅವಳ ಅಮ್ಮ. ಇನ್ಯಾಸ್ಗೆ ವನ್ನ ಸಾಂಡ್ ಆತಿಚೆ ವನ್ನ ಸಾವಡಾತೆ. ನೂತನ್ ಪೂಜಾರಿ, ಹಲವು. ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡಿ ಅಕ್ಕ, ಎಲ್ರಿಗೂ ಅರ್ಥ ಆಗುತ್ತೆ. ನಾನು ಕನ್ನಡದಲ್ಲೇ ಮಾತಾಡ್ತಿದ್ದೆ, ಬಟ್ ಯಾವನೊಬ್ಬ ಬಂದು ಒಟ್ಟಾರೆ ಕಮೆಂಟ್ ಮಾಡ್ತಿದ್ದ. ಸೊ ಅಲ್ಲೆಲ್ಲಿ ಮತ್ತು ತುಳುವಲ್ಲಿ ಎಲ್ಲ ಕಮೆಂಟ್ ಬಂತು. ಸೊ ತುಳುವಲ್ಲಿ ಮಾತಾಡ್ತಿದ್ದೆ ಅಷ್ಟೇ. ಇದು ಕನ್ನಡ ಚಾನಲೇ, ತುಳು ಚಾನಲ್ ಕೂಡ ಇದೆ ನಂದು ಸಪ್ರೇಟಾಗಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ನೀವು ಯಾರಾದರೂ ಹೊಸೊಬ್ಬರಾಗಿ
ಲೈವ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವೇನು ಜಾಬ್ನಲ್ಲಿರೋದಕ್ಕ? ನಾನು ನ್ಯೂಸ್ ಚಾನಲಲ್ಲಿ ನ್ಯೂಸ್ ಆ್ಯಂಕರ್, ಪ್ರೋಗ್ರಾಮರ್, ಸ್ಕ್ರಿಪ್ಟ್ ಮತ್ತು ವಾಯ್ಸ್ ಅದೆಲ್ಲ ಕೆಲಸ ಮಾಡೋದು. ಅವಿಲ್ ಮಿಲ್ಕ್ ಖಾರಗಿಂಡಿ ಜಿಂಡಾಲ ಬಡ ಒಂದು ಜೋರು ಚಿಕ್ಕಮ್ಮ. ಓಕೆ ಹೋಗಲ್ಲಿ ನಾಯಿ ನಿಂಗೆ ಆಗೋದಾದ್ರೆ ತುಳಲಿ ಮಾತಾಡು. ನೀ ಕಾಪುಣ ತುಳುಟು ಪಾತೇರು ನಾಯಿಗೆ ನಾಯಿ ಒಕ್ಕಡೆ ಪಾನ್ಪುಜಿ ಮುಲ್ಪ ಮಸ್ತ್ ಜನ ಅಂಚಿನ ಪೂರ ವರ್ಡ್ಸ್ಗೆ ಏನೇ ರಾವನ್ನ ತುಳುಲೇರಿ ಜಿನ ಸಾರಿ ಪಂಪೆನಿಕ್ ಗೊತ್ತಾಡ. ನಿಮಗೆ ಅಂಥದ್ದೇ ವರ್ಡ್ಸ್ ಸರಿ ಬೈತಿದ್ದೆ. ಇಲ್ಲಿ ಕೆಲವರಿಗೆ ಆ ಥರ ಎಲ್ಲ ವರ್ಡ್ಸ್ ಯೂಸ್ ಮಾಡಿ ಗೊತ್ತಿಲ್ಲ ಆ್ಯಂಡ್ ಅಂಥ ವರ್ಡ್ಸ್ ಕೇಳಿ ಗೊತ್ತಿರಲಿಕ್ಕೂ ಇಲ್ಲ. ಹಾಗಾಗಿ ನಾನು ಆ ಥರ ವರ್ಡ್ಸ್ ಯೂಸ್ ಮಾಡೋದಿಲ್ಲ. ನನಗೂ ಗೊತ್ತಿದೆ ಎಂಥ ವರ್ಡ್ ಯೂಸ್ ಮಾಡಿ ನಿಮಗೆ ಬೈಬೇಕು ಅಂತ. ನಿನ್ನ ಥರ ನಾನು ಮಾಡಿದರೆ ಅದು ನನಗೂ ನಿಮಗೂ ವ್ಯತ್ಯಾಸ ಇರೋದಿಲ್ಲ. ಸೊ ಹಾಗಾಗಿ ಸುಮ್ಮನೆ ಇದ್ದೇನಷ್ಟೇ. ಬಂದ್ಬಿಟ್ಟ ದೊಡ್ಡದಾಗಿ ಹೇಳ್ಕೊಳ್ಳೋಕ್ಕೆ. ಯು ಲಕ್ ಲೈಕ್ ಶೋಭಾ ಪೂಂಜಾ ಮೇಡಮ್. ಶುಭಾ ಪೂಂಜಾ ಮೇಡಮ್. ಅಕ್ಕ ಏರ್ನ ವನಸಾಂಡ ವನಸಾವಡತೆ ಪಿಂಕಿ ಅಕ್ಕ ಜೀತು ಅಕ್ಕ ಓಲ್ಡ್ ಡ್ಯೂಟಿ ಆರೆದು ಅರಿಲ್ಲುಲ್ಲೇರು. ಪ್ರಶಾಂತ್ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ ಮಧ್ಯಾಹ್ನ ಆಡತ ಅಕ್ಕ ಬಾಯಿಗೆ ನೀರಿಜ್ಜನ ಕುಲಿಕೋತ. ಕರೆಕ್ಟ್ ಬಂಡಾರ ಆ ಪ್ರಶಾಂತಕ್ಕೆ ಅವಿಜ್ಜಿನಲ್ಲ ಬಾಯಿಗೆ ನೀರಿಜ್ಜನ ಕುಲೆ ಅದಿಕ್ಕು. ಹೊಲಸ ಇದ್ದವನ ಬಾಯಾಗ ಹೊಲಸ ಶಬ್ದ ಬರ್ತೈತಿ. ಕರೆಕ್ಟ್ ಹೇಳಿದ್ರಿ ನೀವು. ಆಯ್ತಪ್ಪ ನೀನೇ ಆಯ್ತಾ ಬಿಡು. ಮಲ್ಲ ನಾಯಿಂದಿ ಕೊಡ ಯಾನಪ್ಪ ನೋಡಿ ಆಯ್ತು ಪಲ್ಲೆ. ಡೋಂಟ್ ಫೋಕಸ್ ಆನ್ ನೆಗೆಟಿವ್ ಕಮೆಂಟ್ಸ್ ಅಂಡ್ ಬರ್ಪುಂಡತ್ತ ದಾದ ಮಲ್ಪುನ್ ಪಲ್ಲೆಗೆ ಅಕ್ಕ ಏರಾಯ್ ಏರೆ ಗೊತ್ತು ಏರುಂದು ದಾಲ ಪೂಜೆ ಅಂಚಿನಕ್ಲಿಗೆ ಅಂಚೆನ ಎರಡು ಕನ್ನಡದಲ್ಲಿ ಮಾತಾಡಿಲ್ಲ ಆದರೆ ಅರೆಸ್ಟ್ ಆಗ್ತೀಯ. ಈಗ ನೀನು ಹೀಗೆ ಮಾತಾಡ್ತಿದ್ರೆ ಗ್ಯಾರಂಟಿ ಅರೆಸ್ಟ್ ಆಗ್ತೀಯ ನೀನು. ಜಯಪ್ರಸಾದ್ ಶೆಟ್ಟಿ ಹಲೋ. ಹಾಯ್ ಕವಿತಾ ಅಕ್ಕ ಹೌ ಆರ್ ಯು? ಹ್ಯಾವ್ ಯು ಈಟ್? ಆಗಲಿಲ್ಲ ಊಟ ಆಗಲಿಲ್ಲ, ಇನ್ನು ಆಗಬೇಕಷ್ಟೇ ಊಟ. ಅಕ್ಕ ಸೂಪರ್ ಸಪೋರ್ಟ್ ಅಕ್ಕ, ಥ್ಯಾಂಕ್ ಯು. ಇಟ್ಸ್ ಶುಭ ಪೂಂಜಾ ಅಲ್ಲ ಇದು ಕವಿತಾ. ದೇವ ಇವತ್ತು ಲೈವ್ ಅಂತೂ ತುಂಬ ಸಿಕ್ಕಾಪಟ್ಟೆ ಎಂಟರ್ಟೈನ್ ಆಗಿತ್ತು. ಯಾಕಂತೇಳಿ ಒಂದು ಎಂಟರ್ಟೈನ್ ಪೀಸ್ ಬಂದಿದೆ ಅಲ್ಲಿ ಪ್ರಶಾಂತ್ ಅನ್ನುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಅವರೇ, ನಿಮ್ಮಿಂದಾಗಿ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಸಿಕ್ತು ನಮ್ಮ ಲೈವಿಗೆ. ಇಗ್ನೋರ್ ಮಲ್ಪುಲೆ ಆಯನ ಕಮೆಂಟ್ ಓದುತ್ತಿ ಅವಿಯೇ. ಹಾಯ್ ಹೇಗಿದ್ದೀರಾ? ಊಟ ಆಗಬೇಕಷ್ಟೇ. ಆಯ್ ಮೆಂಟಲಿ ಆಯ್ ಪೂರ ಸಮಯ ಕಾಪಿ ಕಾರ್ಡ್ ಬಂದ. ಎಸ್, ನನಗೆ ಮದುವೆಯಾಗಿ ಒಂದು ಮಗು ಉಂಟು. 1 ವರ್ಷ 3 ತಿಂಗಳಾಯ್ತು ನನ್ನ ಮಗಳಿಗೆ. ಜೀವಿ ಹಾಯ್. ಊಟ ಆಯ್ತಾ ಅಕ್ಕ? ಊಟ ಆಗಲಿಲ್ಲ, ಊಟ ಆಗಬೇಕಷ್ಟೇ. ಹಲೋ ಜೀವಿತಾ, ವಾಪಸ್ ಹಾಯ್ ಮಾಡ್ತಿದ್ದೀರಾ? ನೋಡಿ 96 ಜನ ಜಾಯ್ನ್ ಆಗಿದ್ದೀರಾ. ಲೈಕ್ಸ್ ಇರೋದು 15, ವಾಪಸ್ ಡೌನ್ ಆಯಿತು. ಐ ವಾಂಟ್ ಟು ಆಸ್ಕ್ ಯು ಕ್ವೆಶನ್ ಅಕ್ಕ. ದೇ ಹ್ಯಾವ್ ಪ್ಲೇಡ್ ಅ ಗೇಮ್ ಆನ್ ದೇರ್ ಬರ್ತ್ಡೇ ಆ್ಯಂಡ್ ವಾಟ್ ಗೇಮ್ ಇಸ್ ಇಟ್? ಯಾವುದು ಅಂತ ಗೊತ್ತಾಗಿಲ್ಲ ನನಗೆ. ಯಾರ ಬರ್ಡೇಯಲ್ಲಿ ಯಾವ ಗೇಮ್ ಹೇಳಿ ಗೊತ್ತಾಗತ್ತಾಗ. ಇಲ್ಲಿ ಸಿಸ್ಟಮ್ ಆಫ್ ಆಗ್ತಾ ಉಂಟು, ಅದಕ್ಕೆ ನಾನು ಕೀಬೋರ್ಡಲ್ಲಿ ಅವು ಆಪ್ಷನ್ ಇತ್ತಲ್ಲಿ ಹಾಯ್ದ ಅಂಚನ. ಓಕೆ, ಅಂಚ ಪೂರ ಇಗ್ನೋರ್ ಮಲ್ಪರೆಗೆ ಬಲ್ಲಿ ಕಮೆಂಟ್ ಓದೋಡಿಗೆ ಆಗ್ಲಿ ಸರಿ ಕ್ಲಾಸ್ ಎತ್ತರೋಣ ಕಮೆಂಟ್ ಓದೋಡ ಆತಿ ಬಕದಾಲ ಬಲೆ ಕಾರಿಂಜ ಜಾತ್ರೆ ಏಪ ಕಾರಿಂಜ ಜಾತ್ರೆ ಎಕಡೆ ತೀಯನು ಏಪನ ಇತ್ತಂಡು. ಹಾಯ್ ಭೂಮಿಕಾ ಸಂತೋಷ್ ನಾಯಕ್. ಬಾಲೆ ಹುಷಾರುಲ್ಲರು ಅಮ್ಮ ಕಾಲ್ ಮಂತಿನಾತೆ ಜೆತ್ತಾಲೊಂದು ಬಂಡೇರು. ಪ್ರಸನ್ನಾಚಾರ್ಯ ಪಡು ಹಲೋ, ಹೇಗಿದ್ದೀರಾ? ಸಾಕಂತ ಲೈವ್ ನನಗೆ ಮಾತಾಡಿ ದೊಂಡೆಯ ಪಸೆ ಆಜಿ ಹೋಗಿದೆ. ಯಾನು ಮನಸ್ಸು ಕೊನತ್ತು ದೀತೆ ಮನಸ್ಸು ಮಲ್ಪುನ್ನಾತ್ ಗಲಟೆ ತೂಪುನ್ನ ಆಯ್ ಪೋಯಿ ಆಯ್ತು ನನ್ನ ಮುಕ್ಲೇರ ಬಲ್ಲಿ ಪಣ್ಣದು ಒಡೆನ ಬಲ್ತಿ. ಸೊ ಗಲಟೆ ಎಂಡಾಂಡು ಗೊತ್ತಿಜ್ಜಿ ಬರ್ಪೆನ ಬಿರಾಂದು ಕಮೆಂಟ್ ಓದಿ ಜಾಲಿ ಮಾಡಿ. ಹಾಯ್ ಸಿಸ್, ಹಲೋ ಹೇಗಿದ್ದೀರಾ? ಪ್ರಸನ್ನಾಚಾರ್ಯ ಪಡು ಹಲೋ.
ಹಬ್ಬ ಬೊಕ ಇಂಚ ಉಳ್ಳಾರ್ ಯಾನ್ ಸೂಪರ್ ಈರೆಂಚ ಉಳ್ಳಾರ್ ಅಕ್ಕ ಲೈಕ್ ಡನ್. ಥ್ಯಾಂಕ್ ಯು 17 ಆಯ್ತು, ನಾನು ನೋಡೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿನ್ನೆಂದು ವಿಡಿಯೋ ಹಾಕಿದ್ದೇನೆ, ನೋಡಿದ್ರಾ ನೀವೆಲ್ಲ? ಒಂದು ಹಾಸ್ಪಿಟಲಲ್ಲಿ ಆದಂತಹ ಘಟನೆ ಬಗ್ಗೆ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದು ನೋಡ್ತಾ ಇದ್ದೆ. ನೋಡುವಾಗ ನನಗೆ ಅನಿಸ್ತು, ಪಾಪ ಎಷ್ಟೆಲ್ಲ ಕಷ್ಟಪಟ್ಟು ಅವರ ವೈಫನ್ನು ಅವರು ಉಳಿಸ್ಕೊಂಡಿದ್ದಾರೆ ಗೊತ್ತಾ. ಇನ್ಫೆಕ್ಷನ್ ಅಂತೆ, ಲಂಗ್ ಇನ್ಫೆಕ್ಷನ್, ಅದು ಇದು ಅಂತೆಲ್ಲ ಎಷ್ಟು ಕಷ್ಟಪಟ್ಕೊಂಡು ಅವರ ಹೆಂಡತಿಯನ್ನು ಸೇವ್ ಮಾಡ್ಕೊಂಡಿದ್ದಾರೆ. ಸೊ ಇದು ತುಂಬ ಕಡೆಗಳಲ್ಲಿ ಆಗ್ತಾ ಇರುತ್ತೆ, ಅದನ್ನು ಹೊರಗೆ ಬಂದು ಯಾರೂ ಹೇಳಲ್ಲ. ಸೊ ಹಾಗಾಗಿ ಅದನ್ನು ವಾಪಸ್ ಯಾವನು ನೀನು ತುಳು ಮಾತಾಡೋದಕ್ಕೆ ಈ ಥರ ಎಲ್ಲ ಹೇಳ್ತಾ ಇದೀಯಾ? ಕತ್ತೆಗೆ ಸಮ ಅಂತೆ ತುಳು ಮಾತಾಡಿದ್ರೆ. ನೋಡಿ ಎಂತ ಹೇಳ್ತಿದ್ದಾನೆ ನೋಡಿ ಅವನು. ಈ ಪಂಜಿಗೆ ಸಮ, ಹಂದಿಗೆ ಸಮ ನೀನು. ಓಡಿ ಕೂಣಾರೆ ಕಮೆಂಟ್ ಒಕ್ಕ ಇಂಚ ಉಲ್ಲಾರ ಸೂಪರ್ ಲೈಕ್ ಡನ್. ಒಕ್ಕ ವಿಶೇಷ, ಹೌ ಈಸ್ ದ ಕ್ಲೈಮೇಟ್ ಇನ್ ಸೌತ್ ಕೆನರಾ? ಉಂಡು ಅಂಚನೆ ಅಲ್ಲಿಯೇ ಹುಚ್ಚ. ನಮ್ಮ ಭಾಷೆ ಬಗ್ಗೆ ಮಾತಾಡಿದ್ರೆ ಜಾಗ್ರತೆ, ಗೊತ್ತಾಯ್ತಾ? ಅದು ನ್ಯೂಸಲ್ಲಿ ಬಂದಿತ್ತು, ನೋಡಿದೆ. ನ್ಯೂಸಲ್ಲಿ ಬಂದಿತ್ತು, ಹಾಗಾಗಿ ನನಗೆ ಕೂಡ ಅದರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕೋ ಅಂತ ಆಯಿತು. ಯಾಕಂತ ಹೇಳಿದರೆ C-section ಅಂತ ಹೇಳಿದರೆ ಅಷ್ಟು ಕಷ್ಟ, ಅದರಲ್ಲೂ ವಾಪಸ್ ಸರ್ಜರಿ ಮಾಡ್ತಾರೆ, ಅದನ್ನು ತೆಗಿತಾರೆ ಅಂತ ಹೇಳಿದರೆ ಪಾಪ ಹಿಂಗೆ ಎಷ್ಟು ನೋವು ಪಡ್ಕೊಂಡಿರಬೇಡ. ಅದಕ್ಕೋಸ್ಕರ ವೀಡಿಯೋ ಮಾಡಿ ಹಾಕೋ ಅಂತ ಆಯಿತು. ಇಲ್ಲಿ ಪರ್ಮಿಷನ್ ಕೇಳಿದೆ ವೀಡಿಯೋ ನನಗೆ ಸಿಗ್ಬೋದಾ ಅಂತ. ಸೊ ಹಾಗಾಗಿ ಇಲ್ಲೇ ಎಡಿಟ್ ಮಾಡಿ ಅದನ್ನು ಹಾಕಿಬಿಟ್ಟೆ. ನಿಖಿಲಿಂಚ ಉಲ್ಲರು ಎಂತ ಸೂಪರ್. ಯಾರಲ್ಲಿ? ಹರೀಶ್ ಭಟ್ ಅವರು ಕೇಳ್ತಿದ್ದಾರೆ, ಯಾರಲ್ಲಿ? ಹಾಯ್ ರೋಹಿತಾಶ್ವ. ಅವನಿಗೆ ಮಂಡೆ ಸಮ ಇಲ್ಲ ಸಿಸ್. ಹೌದು, ಮಂಡೆ ಸಮ ಅಲ್ಲ, ಸ್ವಲ್ಪ ಅಲ್ಲ, ಜಾಸ್ತಿ ಇಲ್ಲ ಅವನಿಗೆ ಮಂಡೆ ಸಮ. ವನಸಾಂಡ ಇನ್ನಾಂಡೆ. ಆನ್ ಯುವರ್ ಬರ್ತ್ಡೇ ಯು ಆರ್ ಸಿಟ್ಟಿಂಗ್ ಇನ್ ಚರ್ಚ್ and her husband for some kind of power on your head and it you with eggs and what is it? ಎಂಚಿನ ಜೀವಿತ ಹೂಗೆ ಮಲ್ತದಂడి ಅಪ್ಪಗ. ಹಾಂ ಗೊತ್ತಂಡು. ಓಕೆ, ನನ್ನ ಬರ್ಡೇಲಿ ಹೇಳಿದಾಗ ನನ್ನ ಬರ್ಡೇಯಲ್ಲಿ ಚಾರ್ ಮೇಲೆ ಕೂರಿಸಿ ಏನು ಹಾಕಿದ್ದು ಅಂತ, ಅದು ಸುಮ್ಮನೆ. ಏನು ಗೊತ್ತಾ, 12 ಗಂಟೆ ರಾತ್ರಿಗೆ ಎಬ್ಬಿಸಿ ಮೈದಾ ಮತ್ತು ಮೊಟ್ಟೆ ಎಲ್ಲ ತಲೆ ಮೇಲೆ ಹಾಕಿ ವಾಪಸ್ ನೀರೆಲ್ಲ ಹಾಕಿ ಏನು ಕೋಲ್ಡ್ ಟೈಪಲ್ಲಿತ್ತು ನೀರು. ಸೊ ಅದೆಂತ ಗೊತ್ತಾ, ಬರ್ಡೇ ಅವತ್ತು ಒಂಥರ ತರಲೆ ಮಾಡುವಂತ ಹೇಳಿ ಮಾಡಿದ್ದಷ್ಟೇ, ಬೇರೇನಿಲ್ಲ ಅದರಲ್ಲಿ. ಅದು ಗೇಮ್ ಅಲ್ಲ, ಆ್ಯಕ್ಚುಲಿ ಅದು ಗೇಮ್ ಅಲ್ಲ. ಜಸ್ಟ್ ನಾನೇನಾದರೂ ಕೋಪ ಆಗಬೇಕು, ನನಗೆ ಜಾಸ್ತಿ ಕೋಪ ಬರಬೇಕು, ಸೊ ಆ ಥರ ಎಲ್ಲ ಮಾಡಿದ್ದಾರೆ ಅಷ್ಟೇ, ಜಸ್ಟ್ ಫಾರ್ ಫನ್ ಅಷ್ಟೇ. ಜೀವಿತ ವನಸಾಂಡೆ ಜೀವಿತಕ್ಕೆ ನೋಡತ್ತೆ. ನಾಯಿ ತುಳುನು ನೆಪ್ಪುನ ದಮ್ಮಿತ್ತಂಡ ತುಳುಟು ಪಾತೆರಡ ತೂಕ ಕನ್ನಡಡೆ ತಾಯಿ ಮೆಸೇಜ್ ಮಾಡ್ತಾಯಿ ಹಾಗೆ ಬಾಸೇಜ್ ನಿಕ್ಕಲು ಇಲ್ಲ ಬೋಲು ಎಂಕಲೆಲ್ಲ ಪುತ್ತೂರು ಅಕ್ಕ ಎನ್ನ ಹೌಸ್ ಸ್ವಲ್ಪ ಪುತ್ತೂರುದು ಕಬಕ. ಲವ್ ಮ್ಯಾರೇಜ್ ಅಲ್ವಾ ನಿಮ್ಮದು? ಮನೆಯಲ್ಲಿ ಹೇಗೆ ಒಪ್ಪಿಸಿದ್ರಿ? ಎನಿ ಟಿಪ್ಸ್? ಮನೆಯಲ್ಲಿ ಒಪ್ಪಿಸಲಿಕ್ಕೆ ಎಂತ ಗೊತ್ತಾ, ಅವರ ತಾಯಿ ಹತ್ರ ಹೇಳ್ತಾರೆ, ನಾನು ನನ್ನ ತಾಯಿ ಹತ್ರ ಹೇಳ್ತೇನೆ. ಟಿಪ್ಸ್ ಎಂತಂತ ಹೇಳಿದರೆ, ನಾನದು ಅಮ್ಮನಿಗೊಂದು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಫಿಲ್ಮ್ ಅಂತಲ್ಲ, ಸೊ ಅದನ್ನು ತೋರಿಸಿದ್ದೆ, ಮೊಬೈಲಲ್ಲಿ ತೋರಿಸಿದ್ದು. ಆ ಫಿಲ್ಮನ್ನು ನೋಡಿದ್ರು ಲಾಸ್ಟಿಗೆ ಹೇಳಿದರು, ಹೀಗೆಲ್ಲ ಆಯ್ತಲ್ಲ, ಹಾಗೆ ಅವರ ಒಪಿನಿಯನ್ ಹೇಳ್ತಾಯಿದ್ರು. ಆಗಲೇ ಒಂದು ಅಮ್ಮನ ಹತ್ರ ಹೇಳಿಬಿಟ್ಟೆ, ಅಮ್ಮ ಹೀಗೆ ವಿಷಯ ಅಂತ. ಫಸ್ಟಿಗೆ ಸ್ವಲ್ಪ ಕೋಪಗೊಂಡ್ರು, ಮತ್ತೆ ಫ್ಯಾಮಿಲಿ ಅಂತ ಗೊತ್ತಾಯಿತು, ಮತ್ತು ಎಲ್ಲ ಓಕೆ ಜಾತಕಾದಿದ್ದು ಅಂತ. ಸೊ ಹಾಗಾಗಿ ಒಪ್ಕೊಂಡ್ರು. ಕಾಡು ಹಂದಿ ಅಪ್ಪ ಬಂದ. ರೇಖಾ ಶಶಿಧರ್, ರೇಖಾ ಹಲೋ ಒಂದು ತುಯ್ಯ ಡಾಕ್ಟ್ರ್ ಬೇಳೆಡ್ದು ದಕ್ಕು ಅವನ್ನೆಲ್ಲ ತೆಗಿಲಿಕ್ಕೆ ಆಗೋದಿಲ್ಲ ಕೆಲಸದಲ್ಲಿ, ಯಾಕೆ ಹೇಳಿ ಅಂತೆ. ಅವರಿಗೆಲ್ಲ ಹೈ ಇನ್ಫ್ಲುಯೆನ್ಸ್ ಇರುತ್ತೆ, ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಬೇರೆ, ಡಾಕ್ಟರ್ಸ್ನವರ ಇನ್ಫ್ಲುಯೆನ್ಸ್ ಒಂದೆರಡ ಹೈ ಇರ್ತದೆ. ತುಳು ಭಾಷೆಗೆ ದಾಲ ಪಂಡ ಜಾಗ್ರತೆ. ಕತೆ ದುಂಡೆ ಆಯನ ಕಮೆಂಟ್ ಓದಿದೆ ಗುಡ್ಲೆ ಆಯನ ಸಾವು ಪೆಟ್ಟು ಕಮ್ಮಿ. ಕಾವ್ಯ ಹಲೋ. ನಿಕ್ಕಲು ಓಲು ಇಲ್ಲ ಪುತ್ತೂರು ಡೈಲಿ ಲೈವ್ಗೆ ಬರ್ತೀನಿ, ನೋಡ್ತೀನಿ ನಿನ್ನ. ಎಂತ ಗೊತ್ತಾ, ನನ್ನ ಕೈಯಲ್ಲಿ ಉಗುರು ಸಹ ಇಲ್ಲ. ನೀನು ನನ್ನ ಕೈಯ ಉಗುರಿಗೆ ಕೂಡ ಸಮ ಇಲ್ಲ, ಅಷ್ಟೇ ಹೋಯ್ತು, ಹೋಗಲ್ಲೋ. ನಾನೊಬ್ಬ ರಂಗಸ್ವಾಮಿ
ಹಾಯ್ ಮೇಡಮ್, ಹಲೋ, ಹೇಗಿದ್ದೀರಾ? ಹಂಸಿಕ ಕೊಡ್ಲ ಕಾಡು ಹಂದಿ ಅಪ್ಪ ಪ್ರಶಾಂತ್ ಅಜಿತ್, ಹಲೋ ಹಲೋ ಜೀವಿತಾ, ಹಾಯ್ ಸಿಸೆನ್ ಚೊಲ್ಲರ್ ಮಾತೆಲ್ಲ ಸೇರಿದ ಆಯ್ ನಿನ್ನೆ ಶುರು ಮಾಡ್ತದೆ ಆನ್ಲೈನ್ ಬುರ್ದು ಬರಿಪೋಡಾಯ್ ಆಯ್ ತುಳು ಬರ್ಪುಜೆ ತುಳು ಸಾರಿನರ್ಕ ತುಳು ಬರ್ಪುಜೆ ಈಗ ಮೇಡಮ್ ಎಪಿಸೋಡ್ ಎಂತ ಆಯಿತು? ಯಾವ ಎಪಿಸೋಡು? ಹಾಯ್ ದೀಪ್ತಿ, ತುಂಬ ದಿನಗಳ ಬಳಿಕ ದೀಪ್ತಿ ಆಗಮನ. ಮೊನ್ನೆ ನಮ್ಮ ಮನೆಯ ಗೆಲಿದ್ರು ಕೂಡ ಬರದವಳು ಕತ್ತೆ ಇವತ್ತು ಬಂದ್ಲು ನೋಡಿ. ತುಷಾರ್, ಹಲೋ, ಅವು ಕರೆಕ್ಟಿ ಅವ್ರು ಕ್ಯೂಟ್ ಕನ್ನಡ ಮಾತಾಡಿ. ನೋಡು, ನಿಂಗೆ ಬೊಗಳಿಕೆ ಆಗ್ತದೆ ಅಂತ ಹೇಳಿ ಇಷ್ಟೆಲ್ಲ ಬೊಗಳ್ತಿದ್ಯಲ್ಲ, ಬೇಡ. ಕೆಲವೊಂದು ವರ್ಡ್ಸ್ ನನ್ನ ಹತ್ರ ಕೂಡ ಉಂಟು, ಬೇಡ. ನಿನ್ನಂಥವನಿಗೆ ಬೈದು ನನ್ನ ಬಾಯಿ ಯಾಕೆ ಹೊಳ್ಸು ಮಾಡ್ಕೋಬೇಕು ಅಷ್ಟೇ. ಸಂಜಯ್, ಹಲೋ. ಉಗ್ಗ ಉಂಡರೆ ಈ ಉಂಡನಾ ಯಾನ್ ಉಂಡೆ. ಪ್ರಶಾನ್ನ ಆಚಾರ್ಯ ಪಡು, ಹಲೋ. ಪುತ್ತೂರು ಇಲ್ಲುಗೋಲ, ಪುತ್ತೂರು ಕಬಕ ಕಬಕ. ಸರಿ, ನನ್ನ ಮೊಬೈಲಲ್ಲಿ ಚಾರ್ಜ್ ಕೂಡ ಖಾಲಿ ಆಯಿತು, ಮತ್ತು 1:30 ಗಂಟೆ ಆಯಿತು. ಇನ್ನಾದರೂ ಊಟ ಮಾಡಬೇಕು, ಮತ್ತು ಸ್ವಲ್ಪ ಕೆಲಸ ಉಂಟು, ನ್ಯೂಸ್ ಎಲ್ಲ ಆಗಬೇಕಷ್ಟೇ, ಮತ್ತು ನ್ಯೂಸ್ ರೀಡಿಂಗ್ ಉಂಟು, ಅದನ್ನು ಮತ್ತು ಎಡಿಟಿಂಗ್ಗೆ ಕೊಡಬೇಕು, ತುಂಬ ಕೆಲಸ ಉಂಟು. ಸೊ ಇವತ್ತಿನ ಲೈವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವಾಪಸ್ ಬಂದ. ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ವ, ನಿಮ್ಮ ಫೋನ್ ನಂಬರ್ ಅಷ್ಟಿದ್ರೆ ಹಾಕು, ಇಲ್ಲೇ ಹಾಕು, ಕಮೆಂಟಲ್ಲಿ ಹಾಕು. ಇಲ್ಲಾಂದರೆ ನಿನ್ಗೊಂದು ಐಡಿಯಾ ಹೇಳ್ತೇನೆ. ಇಲ್ಲಿ ನಿಂಗೆ ಎಲ್ಲ ಕಾಲ್ ಮಾಡಿ ಉಗಿತಾರಲ್ವ, ಸೊ ನಂದು ಇನ್ಸ್ಟಾಗ್ರಾಮಲ್ಲಿ ವಿಜೆ ಕವಿತಾ ಗಣೇಶ್ ಅಂತ ಉಂಟು. ಸೊ ಅದಕ್ಕೆ DM ಮಾಡು, ನಿನ್ನ ಫೋನ್ ನಂಬರ್ ಕೊಡು, ಅಲ್ಲೇ ನಿಂಗೆ ಉಗಿತೀನಿ. ನನಗೆ ಇಲ್ಲಿ ನಿಂಗೆ ಬೈಯೋಕ್ಕಾಗಲ್ಲ, ಆಯಿತಾ? ನಿಂಗೆ ಬೈದು ನನ್ನ ಇದನ್ನು ಯಾಕೆ ನಾನೇ ಕಳ್ಕೊಬೇಕು? ಸೊ ಅದಕ್ಕೋಸ್ಕರ ನೀನು ಹಾಕಿದ್ದೀನಿ ನೋಡು. ಓಕೆ ಓಕೆ, ನಿನ್ನ ಫೋನ್ ನಂಬರ್ ಹಾಕಿದ್ದೆ ಸರಿ ಸರಿ, ಅಲ್ಲಿ ನೋಡ್ಕೊಳ್ತಾನೆ. ನಿನ್ನ ಎಷ್ಟು ಮಾತಾಡ್ತೀಯ ಅಲ್ಲಿ ಮಾತಾಡು, ತಾಕತ್ತಿದ್ರೆ ಅಲ್ಲಿ ಮಾತಾಡು. ನೀನು ಬಂದ್ಬಿಟ್ಟ ತುಳು ಭಾಷೆಗೆ ಅಂತ ಹೇಳ್ತೀಯಲ್ವ ನೀನು. ಅದು ಸ್ಕ್ರೀನ್ಶಾಟ್ ಇದೆ ನನ್ನ ಜೊತೆ. ನಿನ್ನ ಅಕೌಂಟನ್ನು ಸೈಬರ್ ಕ್ರೈಮ್ ಮಾಡಬೇಕು, ಗೊತ್ತಾಗುತ್ತೆ ಯಾವನವನು ಅಂತ. ನಿಜವಾಗಿಯೂ ಮಂಗಳೂರು ಪುತ್ತೂರು ಬೆಸ್ಟ್ ಬಸ್ ಸ್ಟ್ಯಾಂಡ್. ಇನ್ ಲೈವ್ ಊಟ ಮಾಡಿದ್ದ ಸುಂದರ್. ಇಟ್ ವಾಸ್ ವಂಡರ್ಫುಲ್. ಮತ್ತು ಎಂತ ಅವರು ಕನ್ನಡದಲ್ಲಿಯೇ ಮಾತಾಡೋದು, ಮತ್ತು ಎಂತ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಾರ. ಅಯ್ಯ ಪುಕ್ಕೇಲೆ ಬಿಂಕೆ ಕಾಯನ್ ದುಡ್ಲೆ ಮಾರೆ ಎಲ್ಲ ಏನೋ ಫೋನ್ ನಂಬರ್ ಮೂಲೆ ಪಾಡುವೆ ಗೊತ್ತಾಪನ ನಿಕ್ಕಲ್ಲ ಬರ್ತಾನ ಈಗ ಸರಿ ಪನೋಲಿ. ಇನ್ನೇನು ದೊಡ್ಡ ಡಾನ್ ಅಲ್ಲ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಷ್ಟೇ. ನಾನು ಡಾನಾ ಅಲ್ಲ, ಬೇಡ ಬಿಡು. ನಿನ್ನ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಲಿಕ್ಕೆ ನನಗೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಂಡ್ಯಾ? ತುಳು ಭಾಷೆ ಈಸ್ ಒನ್ ಆಫ್ ದ ನೈಸ್ ಲ್ಯಾಂಗ್ವೇಜ್ ಲೈಕ್ ಇಟ್. ಜನ ಹೇಗೆ ಅಂದರೆ ಉರ್ದು ಇಲ್ಲಿ ಹಿಂದಿ ಬೇಡ ಅನ್ನುವ ಜನ ತಲೆ ಕೆಡಿಸ್ಕೊಳ್ಬೇಡಿ. ಎಷ್ಟು ಸುಂದರ ಇದ್ದೀರಾ. ತುಳು ಅಲ್ಲ ನಮ್ಮ ಭಾಷೆ. ಹಾಯಕ್ಕ ನೀನು ಡಾನ್ ಮರಲ ಪ್ರಶಾಂತ್ ನಾನು ಹೇಳಿದ್ದಕ್ಕೆ ಎಂತ ರಿಪ್ಲೈ ಇಲ್ಲ ಮಾರ್ರೆ. ಎಂತ ಹೇಳಿದ್ರಿ ನೀವು? ಊಟ ಮಾಡಿ ಆಯಿತು? ಇಲ್ಲ ಸಾರಿ, ಊಟ ಮಾಡಬೇಕಷ್ಟೇ, ಇನ್ನು ಊಟ ಮಾಡೋದು. ಹಲೋ, ನೀವು ಸುಂದರ, ನಿಮ್ಮ ಮಾತು ಸುಂದರ. ಕೇರಳ ವಾಪಸ್ ಹೋಗಿ, ಕನ್ನಡ ನಮ್ಮದು. ಆಯೆ ನಂಬರ್ ಪಾಡಿನ ಬಿಂಕಿ ಅಕ್ಕೈತನ ಕೊರ್ಲೆ ನಮ್ಮ ತುಳುನಾಡ್ದದ್ದು ಡಾನ್ ದಾದ ಬಂದು ತೋಚಾಗ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದ್ರಿ, ಮತ್ತು ನಮ್ಮ ಜಗಳವನ್ನೆಲ್ಲ ಇಲ್ಲಿ ಲೈವ್ ಆಗಿ ನೋಡಿದ್ರಿ. ಇವತ್ತಿನ ಲೈವ್ ನಿಮಗೆ ಎಂಟರ್ಟೈನ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ನಾಳಿನ ಲೈವಲ್ಲಿ ಸಿಗುವ. ಟಾಟಾ ಬಾಯ್, ಟೇಕ್ ಕೇರ್. ಪ್ರಶಾಂತ್ ಅವರೇ, ನಿಮಗೆ ಥ್ಯಾಂಕ್ ಯು. ಇಷ್ಟು ಹೊತ್ತು ಎಂಟರ್ಟೈನ್ಮೆಂಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮಗೆ ಕಾಲ್ ಮಾಡಿ ಉಗಿಲಿಕ್ಕುಂಟು, ನೋಡ್ಕೊಳ್ತೇನೆ ಆಯಿತಾ? ಬಾಯ್.